ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ಚರ್ಚೆ ಆನ್ಲೈನ್ ಕ್ಲಾಸ್ ಪರಿಣಾಮ ಮತ್ತು ಪರಿಹಾರ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು, ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿ ಮಕ್ಕಳು ಇವತ್ತು ಆನ್ಲೈನ್ ಕ್ಲಾಸ್ನಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಆನ್ಲೈನ್ ಕ್ಲಾಸ್ ನಮ್ಮ ಒಂದು ವ್ಯವಸ್ಥೆಗೆ, ನಮ್ಮ ಪರಿಸರಕ್ಕೆ ತೀರ ಹೊಸತು. ಏನೋ ದೊಡ್ಡ ತರಗತಿಗಳಿಗೆ, ಅಂದರೆ ಸ್ನಾತಕೋತ್ತರ ತರಗತಿಯನ್ನು ಓದ್ತಾ ಇದ್ದ ಒಂದಷ್ಟು ವಿದ್ಯಾರ್ಥಿಗಳು ಅಥವಾ ಒಂದಷ್ಟು ಸಂಸ್ಥೆಗಳು ಆ ವಿದ್ಯಾರ್ಥಿಗಳ ಜೊತೆಗೆ ಆನ್ಲೈನ್ ಇಂಟ್ರ್ಯಾಕ್ಷನಲ್ಲಿ ಇದ್ದದ್ದು ಹೌದು. ಆದರೆ ಇವತ್ತು ನಮ್ಮ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, PUC ಅಥವಾ ಡಿಗ್ರಿ ತನಕ ಎಲ್ಲ ಕೂಡ ಆನ್ಲೈನ್ನಲ್ಲೇ ಒಂದು ತರಗತಿಗಳು ನಡೀತಾ ಉಂಟು. ಈ ಸಂದರ್ಭದಲ್ಲಿ ಈ ಒಂದು ಹೊಸ ಪರಿಸರಕ್ಕೆ ಹೊಂದಿಕೊಳ್ತಾ ಜೊತೆಗೇ ಈ ಒಂದು ಆನ್ಲೈನ್ ಕ್ಲಾಸ್ ಯಾವ ರೀತಿಯ ಪರಿಣಾಮಗಳನ್ನದು ಮಾಡುತ್ತೆ ಮತ್ತು ಆ ಒಂದು ಪ್ರತಿಕೂಲ ಪರಿಣಾಮಕ್ಕೆ ಬೇಕಾದ ಪರಿಹಾರಗಳೇನು, ಈ ವಿಚಾರವಾಗಿ ಇವತ್ತು ನಾವು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಂಗಳೂರಿನ ವೃಂದಾವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಶಾರದಾ ಬಂಗೇರ ಅವರಿದ್ದಾರೆ. ನಾನು ಶಾರದಾ ಬಂಗೇರ ಅವರನ್ನು ಈ ಒಂದು ಶೋಗೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಸೊ ಶಾರದಾ ಬಂಗೇರ ಅವರು ವೀಕ್ಷಕರೇ ಪ್ರಕೃತಿ ಚಿಕಿತ್ಸಾ ಮತ್ತು ಯೋಗ ಚಿಕಿತ್ಸೆಯಲ್ಲಿ ಎಕ್ಸ್ಪರ್ಟ್ ಆಗಿರುವವರಂತೂ ಮಂಗಳೂರಿನ ಬೃಂದಾವನ ಮಂಗಳೂರಿನ ಬಲ್ಮಠದಲ್ಲಿ ವೃಂದಾವನ ಚಿಕಿತ್ಸಾ ಕೇಂದ್ರವನ್ನು ನಡೆಸ್ತಾ ಇದ್ದಾರೆ. ವಿಶೇಷ ಅಂತ ಹೇಳಿದ್ರೆ, ಅವರು ಆಸ್ಟ್ರೇಲಿಯಾದಲ್ಲಿ ಕೂಡ 10 ವರ್ಷ ಈ ರೀತಿಯ ಒಂದು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನು ನೀಡಿ ಯಶಸ್ವಿಯಾಗಿ ಒಂದು ಕಾರ್ಯನಿರ್ವಹಿಸಿದವರು. ಇವತ್ತು ಅವರು ಮಾತನಾಡ್ತಿರೋ ಸಂದರ್ಭದಲ್ಲಿ ಒಬ್ಬ ವೈದ್ಯರಾಗಿ, ಮತ್ತೊಬ್ಬರು ವಿದೇಶದಲ್ಲಿ ಕಾರ್ಯನಿರ್ವಹಿಸಿರುವಂಥ ಒಬ್ಬ ವೈದ್ಯರಾಗಿ, ಜೊತೆಗೆ ಒಬ್ಬರು ಪೋಷಕರಾಗಿ ಕೂಡ ಅವರಿಗೂ ಕೂಡ ಶಾಲೆಗೆ ಹೋಗುವಂಥ 2 ಮಕ್ಕಳಿದ್ದಾರೆ. ಸೊ ಈ ಒಂದು 3 ಆ್ಯಂಗಲಲ್ಲಿ ಕೂಡ ಅವರು ಇವತ್ತು ಈ ಒಂದು ಆನ್ಲೈನ್ ಕ್ಲಾಸ್ ಅದರ ಪರಿಣಾಮ ಮತ್ತು ಪರಿಹಾರದ ಬಗ್ಗೆ ಅನಾಲಿಸ್ ಮಾಡಲಿಕ್ಕಿದ್ದಾರೆ. ಸೊ ನಾವು ವೀಕ್ಷಕರು, ನಾನು ನಿಮ್ಮ ಹತ್ರ ಮತ್ತೆ ಕೇಳುವಂಥದ್ದು, ಗಮನವಿಟ್ಟು ಈ ಒಂದು ಗಂಟೆಯ ಶೋವನ್ನು ನೀವು ನೋಡ್ತಾ ಇರಿ. ಇವತ್ತಿನ ಸನ್ನಿವೇಶದಲ್ಲಿ ಈ ಒಂದು ಹೊಸ ಪರಿಸರಕ್ಕೆ ಹೊಂದಿಕೊಂಡಿರುವಂಥ ನಮ್ಮ ಮಕ್ಕಳಿಗೆ ತುಂಬ ರೀತಿಯಲ್ಲಿ ಇದು ಒಂಥರ ಸವಾಲು ಅಥವಾ ಒಂದು ಪ್ರತಿಕೂಲ ಪರಿಣಾಮವನ್ನು ಮಾಡಿದೆ. ಯಾಕಂತ ಹೇಳಿದ್ರೆ, ಆರಂಭದಲ್ಲೇನೋ 1 ತಾಸಿನ ಕ್ಲಾಸ್ಗಳಿತ್ತು, ಆಮೇಲೆ ನಿಧಾನಕ್ಕೆ ಅದು 2 ಗಂಟೆಯ ಕ್ಲಾಸ್ಗಳಾದವು. ಇವತ್ತು ಪರ್ಟಿಕ್ಯುಲರ್ಲಿ ಫಸ್ಟ್ PU ಮಕ್ಕಳಿಗೆ ಅಥವಾ ಸೆಕೆಂಡ್ PU ಮಕ್ಕಳಿಗೆ ಇಡೀ ದಿವಸ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆ ತನಕ ನಿರಂತರವಾಗಿ ಆನ್ಲೈನ್ ಕ್ಲಾಸ್ಗಳು. ಅಂದರೆ ಈ ಗ್ಯಾಜೆಟನ್ನು ಅಥವಾ ಮೊಬೈಲನ್ನು ಕೈಯಲ್ಲೇ ಇಟ್ಕೊಂಡು ಅಥವಾ ಕಣ್ಣೆದುರಲ್ಲೇ ಇಟ್ಕೊಂಡು ಆ ಒಂದು ಪಾಠವನ್ನು ಕೇಳಬೇಕಾದಂಥ ಪರಿಸ್ಥಿತಿ, ಸನ್ನಿವೇಶಗಳಿದ್ದಾವೆ. ಇದು ಯಾವೆಲ್ಲ ರೀತಿಯಲ್ಲಿ ಪೂರಕವಾಗಿದೆ, ಜೊತೆಗೆ ಯಾವ ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತದೆ ಮತ್ತು ಪ್ರತಿಕೂಲ ಪರಿಣಾಮವನ್ನು, ಎಲ್ಲ ವಿಚಾರವನ್ನು ನಾವು ಡಿಸ್ಕಸ್ ಮಾಡ್ತೇವೆ. ಮತ್ತು ಒಂದಷ್ಟು ಪರಿಹಾರಗಳನ್ನು ಕೂಡ ಇವತ್ತು ಡಾಕ್ಟರ್ ಶಾರದಾ ಬಂಗೇರ ಅವರು ಕೊಡಲಿಕ್ಕಿದ್ದಾರೆ. ಸೊ ಹಾಗಾಗಿ ನಾನು ಮತ್ತೊಮ್ಮೆ ನಿಮ್ಮ ಹತ್ರ ಕೇಳ್ತಾ ಇರೋದು, ತುಂಬ ಸೂಕ್ಷ್ಮವಾಗಿ ಮತ್ತು ನಿರಂತರವಾಗಿ ಈ ಒಂದು ಶೋವನ್ನು ನೋಡ್ತಾ ಇರಿ. ಸಾಕಷ್ಟು ಒಳ್ಳೆಯ ಮಾಹಿತಿಗಳು, ಒಳ್ಳೆಯ ಇನ್ಪುಟ್ಗಳು ನಿಮಗೆ ಇವತ್ತು ಡಾಕ್ಟರ್ ಶಾರದಾ ಬಂಗೇರ ಅವರು ನೀಡಲಿಕ್ಕಿದ್ದಾರೆ. ಮೇಡಮ್, ಈಗ ಒಬ್ಬರು ವೈದ್ಯರಾಗಿ, ಒಬ್ಬರು ಪೋಷಕರಾಗಿ, ಜೊತೆಗೆ ವಿದೇಶದಲ್ಲಿ ಕೂಡ ಕಾರ್ಯನಿರ್ವಹಿಸಿದ ಒಂದು ಹಿನ್ನೆಲೆಯಲ್ಲಿ ನಾವು ಇವತ್ತು ಈ ಒಂದು ಶೋದಲ್ಲಿ ನಿಮ್ಮ ಅನುಭವವನ್ನು, ನಿಮ್ಮ ಮಾಹಿತಿಗಳನ್ನು ನಾವು ಕೇಳ್ತಾ ಇದ್ದೇವೆ. ನಾವೀಗ ಆರಂಭಕ್ಕೆ ಬರುವ ಸಂದರ್ಭದಲ್ಲಿ ಈ ಒಂದು ಆನ್ಲೈನ್ ಕ್ಲಾಸ್, ಯಾಕಂತ ಹೇಳಿದ್ರೆ ನಮ್ಮ ಒಟ್ಟು ಇವತ್ತಿನ ಕಾನ್ಸೆಪ್ಟೇ ಇದು, ಅದರ ಪರಿಣಾಮ ಏನು, ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ. ಸೊ ನಾವು ಇದನ್ನು ಆರಂಭದಲ್ಲೇ ನಿಮ್ಮ ಹತ್ರ ಕೇಳುವಂಥದ್ದು, ಈ ಒಂದು ಆನ್ಲೈನ್ ತರಗತಿಗಳು ಮಕ್ಕಳ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಉಂಟು ಮಾಡ್ತದೆ ಅಂತ. ಸೊ ಮತ್ತೆ ಅದಕ್ಕೆ ಬೇಕಾದ ಪರಿಹಾರಗಳು ಮತ್ತು ವಿದೇಶದಲ್ಲಿ ಯಾವ ರೀತಿ ಇದೆ ಅದೆಲ್ಲ ನಾವು ಒಂದು ಬ್ರೇಕ್ ನಂತರ ಅಥವಾ ಒಂದು ಪಾರ್ಟ್ ಬೈ ಪಾರ್ಟ್ ಅದನ್ನು ಮಾತಾಡ್ತಾ ಹೋಗುವ. ಈಗ ಆರಂಭದಲ್ಲಿ ನಾವು ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಅನ್ನುವ ವಿಚಾರದಲ್ಲಿ, ಈಗ ಆನ್ಲೈನ್ ಕ್ಲಾಸಸ್ ಅಂತ ನಾವು ಹೇಳಬೇಕಾದ್ರೆ ಅದರಲ್ಲಿ ಗುಡ್ ಆ್ಯಂಡ್ ಬ್ಯಾಡ್ ಇದೆ. ಗುಡ್ ಅಂದ್ರೆ ಲಕ್ಕಿಲಿ ವಿ ಹ್ಯಾವ್ ಇದು ಒಂದು ಆನ್ಲೈನ್ ಕಾನ್ಸೆಪ್ಟ್ ಇದೆ, ಇಲ್ಲದಿದ್ರೆ ಮಕ್ಕಳದು 1 ವರ್ಷನೇ ವೇಸ್ಟ್ ಆಗಿ ಹೋಗ್ತಿತ್ತು. ಆಮೇಲೆ ಎಸ್ಪೆಷಲಿ ಇದು ಎಫೆಕ್ಟ್ ಆಗೋದು ಸೆಕೆಂಡ್ PUC ಅವರಿಗೆ, 10th ಸ್ಟ್ಯಾಂಡರ್ಡ್ 10th ಗ್ರೇಡ್ ಅವರಿಗೆ. ಆಮೇಲೆ ಅದು ಬ್ಯಾಕ್ಲಾಗ್ ಇದ್ದು ಇಟ್ ವುಡ್ ಹ್ಯಾವ್ ಕಾಸ್ಟ್ chaos all over. ಈಗ ವಿ ಹ್ಯಾವ್ ಟು ಬಿ ವೆರಿ ಥ್ಯಾಂಕ್ಫುಲ್ ಫಾರ್ ದ ಆನ್ಲೈನ್ ಸಿಸ್ಟಮ್. ಈಗ ತುಂಬಾ ಪೇರೆಂಟ್ಸ್ ಅವರು ಅದನ್ನು ಅಪೋಸಿಷನ್ ಮಾಡಿದ್ರು, ಆರಂಭದಲ್ಲಿ ಅಪೋಸಿಷನ್ ಮಾಡಿದ್ರು. ಆಗ ನಾನು ಎನಿಸ್ತಾ ಇದ್ದೆ, ಇಟ್ ಈಸ್ ದ ಓನ್ಲಿ ವೇ ಔಟ್. ಈಗ ಅದನ್ನು ನಾವು ಅಡಾಪ್ಟ್ ಮಾಡ್ತಾ ಹೋಗಿಲ್ಲ ಆದ್ರೆ ನಾವು ಹಿಂದೆ ಬೀಳ್ತೇವೆ. ಸೊ ಈ ಆನ್ಲೈನ್ ಎಂಬುವಂಥದ್ದು ಇಟ್ಸ್ ಅ ಬೂನ್ ಟು ಅಸ್ ಇನ್ ಒನ್ ವೇ. ಅದು ಕೂಡ ಈಗ 3G 4G ಎಲ್ಲನೂ ಇದೆ. ಆನ್ಲೈನಲ್ಲಿ ನಮಗೆ ಡಿಸ್ಟ್ರಪ್ಷನ್ ಆಗದಾಗೆ ಕಂಟಿನ್ಯೂ ಕ್ಲಾಸಸ್ ಸಿಗುವಂಥ ನಮ್ಮ ವಿ ಆರ್
ಹ್ಯಾಪಿ ಟು ಅಂಡ್ ಇನ್ ಒನ್ ವೇ ಲಕ್ಕಿ ಟು ಹ್ಯಾವ್ ದ್ಯಾಟ್ ಸರ್ವಿಸ್. ಈಗ ಅದರಲ್ಲಿ ಕೂಡ ಕೆಲವೊಂದು ಡ್ರಾಬ್ಯಾಕ್ಸ್ ಇದ್ದೇ ಇರುತ್ತೆ, ಯಾವುದ್ರಲ್ಲಿಯೂ ಒಂದು ಕಾಯಿನ್ ಅಲ್ಲಿ ದೇರ್ ಇಸ್ ಹೆಡ್ ಅಂಡ್ ಟೇಲ್, ಹಾಗೆ ಇದರಲ್ಲಿ ಕೂಡ ದೇರ್ ಇಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಆಸ್ಪೆಕ್ಟ್ ಆಫ್ ದಿಸ್. ಈಗ ನಾವು ಕೆಲವೊಂದನ್ನ ನಾವು ಫಾಲೋ ಮಾಡ್ತಾ ಹೋದ್ರೆ, ಇಫ್ ಯು ಫಾಲೋ ಒನ್ ರೂಟೀನ್, ಇಲ್ಲಾದ್ರೆ ಕರೆಕ್ಟ್ ಆಗಿ, ಈಗ ಶಾಲೆ ಹೋಗುವಾಗ ಒಂದು ರೂಟೀನ್ ಇರುತ್ತೆ, ಬೆಳಿಗ್ಗೆ ಎದ್ದು ಅವರಿಗೆ ಪೌಷ್ಟಿಕ ಆಹಾರ ಕೊಡೋದು, ಆಮೇಲೆ ದೇ ಗೋ ಬೈ ಬಸ್, ಇಲ್ಲಾದ್ರೆ ಅವರನ್ನು ಬಿಟ್ಟು ಬರೋದು. ಸೊ ದೇ ಹ್ಯಾವ್ ದಿಸ್ ಎಕ್ಸಸೈಸ್, ಆಮೇಲೆ ಅವರು ಕರೆಕ್ಟ್ ಆಗಿ ಕ್ಲಾಸಲ್ಲಿ ಡೀಸೆಂಟ್ ಆಗಿ ಬಟ್ಟೆ ಎಲ್ಲ ಹಾಕೊಂಡು ಟೀಚರನ್ನು ಗಮನ ಇಟ್ಟು ಕೇಳೋದು, ಆಮೇಲೆ ವ್ಯಾಯಾಮ, ಇದೆಲ್ಲ ರೂಟೀನ್ ಇತ್ತು. ಈಗ ಅದೆಲ್ಲ ಮಿಸ್ ಆಗ್ತಾ ಇದೆ. ಸೊ ಈಗ ಕೇವಲ ಈ ಒಂದು ಆನ್ಲೈನ್ ಕ್ಲಾಸ್ ಮಾತ್ರ. ಸೊ ಈಗ ಅದೇ ರೀತಿಯಲ್ಲಿ ನಾವು ಪ್ಲಾನಿಂಗ್ ಮಾಡಬೇಕು. ಸೊ ದಿಸ್ ಪ್ಲಾನರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಆಗಿ ಪೌಷ್ಟಿಕ ಆಹಾರ ಅಂದ್ರೆ ಈಗ ಏನಾಗ್ತಿದೆ ಅಂದ್ರೆ ಮನೆಯಲ್ಲಿ ಇದ್ಕೊಂಡು ಅವರು ಎಲ್ಲಾ ವಿಧದ ಆಹಾರವನ್ನು ತಿನ್ನೋದು, ಆಯಿಲಿ ಫುಡ್, ಜಂಕ್ ಆಗಿ ತಿನ್ನೋದು, ಇಂಟರ್ಮಿಟೆಂಟ್ ಸ್ನ್ಯಾಕಿಂಗ್, ತುಂಬಾನೇ ಸ್ನ್ಯಾಕ್ ಮಾಡೋದು, ಎಲ್ಲಾನು ಬೇರೆ ಬೇರೆ ಐಟಮ್ ಫುಡ್ ಮನೆಯಲ್ಲೇ ಇದ್ಕೊಂಡು. ಸೊ ದ್ಯಾಟ್ ಪೌಷ್ಟಿಕ ಆಹಾರ ಅವರು ತಿಂತಾ ಇದ್ದಾರ? ಈ ಬೆಳಿಗ್ಗೆದು ಬ್ರೇಕ್ಫಾಸ್ಟ್, ಮಧ್ಯಾಹ್ನದ್ದು ಲಂಚ್, ರಾತ್ರಿ. ವೀಕ್ಷಕರು ಇದನ್ನು ತುಂಬಾ ಗಮನವಿಟ್ಟು ಕೇಳಿ. ಏನಂತ ಹೇಳಿದ್ರೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾ ಇರೋದು, ನಿಮ್ಮ ಮಕ್ಕಳು ಮತ್ತು ನೀವು ಇಬ್ಬರು ಕೂಡ ಮಕ್ಕಳು ಇವತ್ತು ಟೋಟಲ್ ರಜೆಯ ಮೂಡಲ್ಲೇ ಇದ್ದಾರೆ ಅನ್ನೋದನ್ನು ಏನು ಆ ರೀತಿಯ ಒಂದು ವಾತಾವರಣ ಇದೆ. ಸೊ ಅವರು ಮೇಡಮ್ ಹೇಳ್ತಾ ಇರೋದು, ಅವರು ಈಗ ರೆಗ್ಯುಲರ್ ಕ್ಲಾಸ್ಗೆ ಅಟೆಂಡ್ ಆಗುವಾಗ ಯಾವ ರೀತಿ ಇರಬೇಕು, ಯಾವ ರೀತಿ ನೀವು ರೆಗ್ಯುಲರ್ ಅವರಿಗೆ ಸ್ಕೂಲ್ಗೆ ಬಿಡುವ ಸಂದರ್ಭದಲ್ಲಿ ಯಾವ ರೀತಿ ಅಟೆನ್ಷನ್ ಕೊಡ್ತೀರಿ, ಏನೆಲ್ಲ ಸಿದ್ಧತೆಗಳನ್ನು ಮಾಡ್ತೀರಿ, ಯಾವ ರೀತಿ ಪೂರ್ವ ಸಿದ್ಧತೆಗಳಿರ್ತದೆ, ಮತ್ತು ಅವರ ಲಂಚ್ ಬಾಕ್ಸ್ ಇರ್ಬೋದು ಅಥವಾ ಅವರ ಮಧ್ಯಾಹ್ನದ ಫುಡ್ ಇರಬಹುದು, ಇದೆಲ್ಲ ಯಾವ ರೀತಿ ಇರ್ತದೆ, ಅದೇ ರೀತಿಯಲ್ಲಿ ನೀವು ಮನೆಯಲ್ಲಿರುವಾಗ ಕೂಡ ಆನ್ಲೈನ್ ಕ್ಲಾಸ್ ಸಂದರ್ಭದಲ್ಲಿ ಕೂಡ ಪ್ರಿಪರೇಷನ್ ಮಾಡಿಕೊಳ್ಬೇಕಂತ. ಎಸ್ ಮೇಡಮ್. ಆಗ ನಮಗೆ ಆ ಕನ್ಫ್ಯೂಷನ್ ಕಡಿಮೆ ಆಗುತ್ತೆ. ಇಲ್ಲಾಂದ್ರೆ ಮಕ್ಕಳು ಅದೇ ಅವರು ತುಂಬಾ ಸ್ಮಾರ್ಟ್ ಆಗಿರ್ತಾರೆ, ನಮಗೆ ಕನ್ಫ್ಯೂಸ್ ಮಾಡಿ ಬಿಡ್ತಾರೆ. ನಾನು ಆಮೇಲೆ ಮಾಡ್ತೇನೆ, ಈಗ ಮಾಡ್ತೇನೆ, ಹಾಗೆ ಅಂತ ಎಲ್ಲ ಪೈಲ್ ಅಪ್ ಮಾಡ್ತಾ ಬರ್ತಾರೆ. ಸೊ ಆಗ ನಾವು ರೂಟೀನ್ ಇಟ್ಬಿಟ್ರೆ ಅವರಿಗೇನು ದೇ ಕಾಂಟ್ ಬ್ರೇಕ್ ಇಟ್. ಅದರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಪರವಾಗಿಲ್ಲ, ಬಟ್ ರೂಟೀನ್ ಮೇಂಟೈನ್ ಮಾಡ್ತಾ ಹೋದ್ರೆ ಅವರಿಗೂ ಹೆಲ್ತ್ಗೆ ಒಳ್ಳೇದು, ಪ್ಲಸ್ ಇಟ್ ಬಿಕಮ್ಸ್ ಈಸಿ ಓವರ್ ಆಲ್. ಮತ್ತೆ ಶಾಲೆ ಸ್ಟಾರ್ಟ್ ಆಗೋವಾಗ ಕೂಡ ಇಟ್ ಹೆಲ್ಪ್ಸ್. ಈಗ ಒಂದು ಪೌಷ್ಟಿಕ ಆಹಾರ, ಇನ್ನೊಂದು ಏನಂದ್ರೆ ನಿದ್ದೆ. ಸೊ ದೇ ಹ್ಯಾವ್ ಟು ವೇಕ್ ಅಪ್ ಅರ್ಲಿ, ಗೋ ಟು ಬೆಡ್ ಅರ್ಲಿ, ಗೋ ಟು ಸ್ಲೀಪ್ ಅರ್ಲಿ. ಸೊ ಅದೊಂದಿದೆ ಅಲ್ಲ, early to bed, early to rise makes a man healthy, wealthy and wise. So ಹಾಗೇನೆ ಮಕ್ಕಳು ಕೂಡ ಈಗ ನಾನು ನೋಡ್ಕೊಂಡಿದ್ದೇನೆ, ಅಂದ್ರೆ ದೇ ವೇಕ್ ಅಪ್ at 10 o'clock, ಲೇಟ್ ಹೇಳೋದು. ಅಂದ್ರೆ ಅವರಿಗೆ ಈಗ ರಜೆ ಮೂಡಲ್ಲಿ ಇದ್ದಾರೆ ಮಕ್ಕಳು, 10 ಗಂಟೆ ಹೇಳೋದು, 12 ಗಂಟೆ ಮಲಗೋದು. ಸೊ ದ್ಯಾಟ್ ರೂಟೀನ್ ಏನಾಗ್ತದೆ ಅಂದ್ರೆ ಅವರದು ಕಂಪ್ಲೀಟ್ ಆ ಫಂಕ್ಷನಿಂಗ್ ಅನ್ನು ಚೇಂಜ್ ಮಾಡುತ್ತೆ, ಬಿಕಾಸ್ ದಟ್ ಬಾಡಿ ರಿದಮ್ ಚೇಂಜಸ್. ಆಗ ಆ ಡಿಟಾಕ್ಸ್ ಏನಾಗ್ತಿದೆ ಆ 10 ಗಂಟೆಯಿಂದ 12 ಗಂಟೆ ತನಕ ಅದು ಸ್ಲೋ ಡೌನ್ ಆಗಿ ಮತ್ತೆ ಅವರಿಗೆ ಡೇ ಟೈಮ್ ಅಲ್ಲಿ ಅನ್ಈಸಿನೆಸ್ ಇರ್ತದೆ. ಸೊ ಮೇಕ್ ದಟ್ ರೂಟೀನ್ ಆಫ್ ವೇಕಿಂಗ್ ಅಪ್ ಅಟ್ 6 o'clock ಅಂಡ್ ಗೋಯಿಂಗ್ ಟು ಬೆಡ್ ಬೈ 8 o'clock 9 o'clock ಲೇಟ್ ಅಂದ್ರೆ ಅದು ನೀವು ಎಷ್ಟು ಪುಷ್ ಮಾಡ್ತೀರಾ ಅಷ್ಟೇ ಅವರನ್ನು ಲೇಜಿ ಮತ್ತೆ ಅವರ ಥಿಂಕಿಂಗ್ ಅನ್ನು ಕೂಡ ಇಟ್ ಸ್ಲೋಸ್ ಡೌನ್. ಹೌದು ವೀಕ್ಷಕರೇ, ಇದನ್ನು ಕೂಡ ಭಾರಿ ಇಂಪಾರ್ಟೆಂಟ್ ಆದ ವಿಚಾರ ಇದು. ಸಾಮಾನ್ಯವಾಗಿ ನಮ್ಮೆಲ್ಲ ಪೇರೆಂಟ್ಸ್ ಅಲ್ಲಿರುವಂಥ ಒಂದು ಏನು ಅಟಿಟ್ಯೂಡ್ ಏನಂತ ಹೇಳಿದ್ರೆ, ರಜೆ ಇದ್ದರೆ ಲೇಟ್, ನಾಳೆ ರಜೆ ಅಂತ ಆದರೆ ಇವತ್ತು ತೀರಾ ಲೇಟಾಗಿ ಮಲಗೋದು, ಡಾಕ್ಟರ್ ಹೇಳಿದಾಗೆ ಬೆಳಿಗ್ಗೆ 10 ಗಂಟೆಗೆ ಹೇಳೋದು. ಸೊ ಇದು ಭಾರೀ ದೊಡ್ಡ ತಪ್ಪಂತ ಹೇಳ್ತಾ ಇದ್ದಾರೆ. ಅನೇಕ ರೀತಿಯಲ್ಲಿ ಅವರ ಮನಸ್ಸಿಗೆ ಮತ್ತು ದೇಹಕ್ಕೆ ಅದು ತೊಂದರೆಯನ್ನು ಕೊಡ್ತದೆ ಅನ್ನೋದು ಇಲ್ಲಿ ಮುಖ್ಯ ವಿಚಾರ. ಸೊ ಈ ಒಂದು ವಿಚಾರವನ್ನು ನೀವು ತುಂಬ ಗಮನದಲ್ಲಿರಿಸಿ. ಯಾಕಂತ ಹೇಳಿದ್ರೆ ಆನ್ಲೈನ್ ಕ್ಲಾಸ್ ಅನ್ನು ಕೂಡ ನಾವು ರೆಗ್ಯುಲರ್ ಕ್ಲಾಸ್ನ ಥರನೇ ಅಟೆಂಡ್ ಮಾಡಬೇಕನ್ನೋ ಉದ್ದೇಶ ಇಲ್ಲಿ. ಎಸ್, ಈಗ ಆಕ್ಚುಲಿ ಶಾಲೆ ಹೋಗುವಾಗ ಅವರು ರೆಡಿ ಆಗಿ ಶಾಲೆಗೆ ಹೋಗಿ ಬರೋದು, ಗೇಮ್ಸ್ ಇರ್ತದೆ, ಅಲ್ಲಿ ಲಾಟ್ ಆಫ್ ಆಕ್ಟಿವಿಟೀಸ್, ಮಕ್ಕಳ ಜೊತೆಗೆಲ್ಲ ಫ್ರೆಂಡ್ಸ್ ಜೊತೆ ಮಾತಾಡೋದು. ಈಗ ನಾವು ಸ್ಟೆಪ್ಸ್ ಅನ್ನು ಕೌಂಟ್ ಮಾಡಿದ್ರೆ ಮಿನಿಮಮ್ ಒಂದು 6,000 to 8,000 ಸ್ಟೆಪ್ಸ್ ಆಗುತ್ತೆ ಅವರದು ಪರ್ ಡೇ. ಆದ್ರೆ ಈಗ ನೋಡಿದ್ರೆ ಇಟ್ ಇಸ್ ಆಕ್ಚುಲಿ ವೆರಿ ಮಿನಿಮಮ್ 1,500 ಒಳಗಡೆ. ಬಿಕಾಸ್ ನಾನು ಆ ವಾಚ್ ನನ್ನ ಮಗನಿಗೆ ಕೊಟ್ಟಿದ್ದೆ, ಅದು ಸ್ಟೆಪ್ಸ್ ಕ್ಯಾಲ್ಕುಲೇಟ್, ಇಟ್ ಇಸ್ ವೆರಿ ಲೆಸ್. ಸೊ ಇಟ್ ಶೋಸ್ ದ್ಯಾಟ್ ಆಕ್ಟಿವಿಟಿ ಬಿಕಮ್ಸ್ ವೆರಿ ಲೆಸ್. ಅದು ಕೂಡ ಲಾಕ್ ಡೌನ್ ಪೀರಿಯಡ್ ಅಲ್ಲಿ ಮನೆಯಿಂದ ಹೊರಗಡೆನೂ ಹೋಗ್ಲಿಕ್ಕೆ ಇರಲಿಲ್ಲ. ಸೊ ಆ ಟೈಮಲ್ಲಂತೂ ಇಟ್ ವಾಸ್ ವೆರಿ ವೆರಿ ಮಿನಿಮಲ್. ಸೊ ಅದಕ್ಕೋಸ್ಕರ ಚೈಲ್ಡ್ಹುಡ್ ಒಬೆಸಿಟಿ ಚೈಲ್ಡ್ಹುಡ್ ಅಲ್ಲಿ ಬಂದ್ರೆ ದೆನ್ ದ ರಿಸ್ಕ್ ಫ್ಯಾಕ್ಟರ್ಸ್ ಆಫ್ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಇನ್ಕ್ರೀಸಸ್ ಮೆನಿ ಫೋಲ್ಡ್ಸ್, 5 folds ಇನ್ಕ್ರೀಸ್ ಆಗುತ್ತೆ. ಸೊ ಈ
ಸಣ್ಣ ಪ್ರಾಯದಿಂದಲೇ ಇಫ್ ಯು ಮ್ಯಾನೇಜ್ ದಿಸ್ ಇನ್ ದ ಕರೆಕ್ಟ್ ಮ್ಯಾನರ್, ದೇ ವಿಲ್ ಹ್ಯಾವ್ ಅ ರೂಟೀನ್ ಆಫ್ ಈಟಿಂಗ್ ಗುಡ್ ಫುಡ್, ಟೈಮ್ ಸ್ಲೀಪ್ ಆ್ಯಂಡ್ ಎಕ್ಸಸೈಸ್. ಇದು ಮೂರನ್ನ ಹೌದು, ಈ ವ್ಯಾಯಾಮ ಯಾವುದೇ ಇರಲಿ, ವೆದರ್ ಮ್ಯೂಸಿಕ್ ಆಗಿರಲಿ, ಯಾವುದೇ ಎಕ್ಸ್ಟ್ರಾ ಕರಿಕ್ಯುಲರ್ ಕೂಡ ವಿ ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಇನ್ ದಿಸ್ ಪೀರಿಯಡ್ ಆಲ್ಸೋ. ವೀಕ್ಷಕರೇ, ಇದೊಂದು ತೀರಾ ಏನು 3 ಅತ್ಯಂತ ಪ್ರಮುಖ ವಿಚಾರಗಳನ್ನು ಇವತ್ತು ಡಾಕ್ಟರ್ ಹೇಳಿರುವಂಥದ್ದು. ಯಾಕಂತ ಹೇಳಿದ್ರೆ ಅವರು ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡೋ ಸಂದರ್ಭದಲ್ಲಿ ಅವರ ಸ್ನೇಹಿತರ ಜೊತೆಗೆ ಅಥವಾ ಆ ಸ್ಕೂಲ್ನ ಏನು ವಠಾರದಲ್ಲಿ ಓಡಾಡುವಂಥದ್ದು, ಆಟ ಆಡುವಂಥದ್ದು ಅಥವಾ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಎಂಗೇಜ್ ಆಗುವಂಥದ್ದೆಲ್ಲ ಇರುತ್ತೆ. ಇಡೀ ದೈಹಿಕವಾಗಿ ಅವರಿಗೆ ತುಂಬ ಚಲನೆಗೆ ಅಲ್ಲಿ ಒಂದು ಅವಕಾಶಗಳಿರ್ತದೆ. ಇವತ್ತು ಮನೆಯಲ್ಲೇ ಕೂತ್ಕೊಂಡು ಒಂದು ಮೊಬೈಲ್ ಎದುರು ಅಥವಾ ಟಿ ವಿ ಎದುರು ಕೂತ್ಕೊಂಡು ಸಮಯ ಕಳೆಯುವಂಥ ಒಂದು ಪ್ರಶ್ನೆ ಬರ್ತದೆ. ಸೊ ಅದನ್ನು ಸಾಕಷ್ಟು ಅವಾಯ್ಡ್ ಮಾಡಿ ಅನ್ನೋದನ್ನು ಡಾಕ್ಟರ್ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಡಾಕ್ಟರ್, ನಾವು ಈ ವಿಚಾರವಾಗಿ ಇನ್ನಷ್ಟು ಮಾತಾಡಬೇಕಾಗಿದೆ. ಸೊ ಒಂದು ಬ್ರೇಕ್ ತಗೊಳ್ಳುವ. ಬ್ರೇಕ್ ನಂತರ ನಾವು ಏನು ಈ ಪ್ರಥಮ ಹಂತದಲ್ಲಿ ಏನೆಲ್ಲ ಮಾತಾಡಬೇಕಾಗಿದೆ ಅದನ್ನು ಮತ್ತೆ ಮಾತಾಡುವ. ವೀಕ್ಷಕರಿಗೆ ಒಂದು ಸಣ್ಣ ಬ್ರೇಕ್ ತಗೊಳ್ತು. ಬ್ರೇಕ್ ನಂತರ ನಾವು ಇನ್ನಷ್ಟು ವಿಚಾರಗಳು ಮಾತಾಡಲಿಕ್ಕಿದ್ದೇವೆ. ಈ ಒಂದು ಆನ್ಲೈನ್ ಎಜುಕೇಷನ್ ಯಾವ ರೀತಿ ಇನ್ನಷ್ಟು ಸುಧಾರಣೆ ಆಗಬೇಕು ಒಂದು, ಮತ್ತು ಜೊತೆಗೆ ವಿದೇಶದಲ್ಲಿ ಇದನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಕೂಡ ಭಾರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಅನೇಕ ಮಂದಿಗೆ ಒಂದು ಕಲ್ಪನೆ ಇರ್ತದೆ, ಬಹುಶಃ ಇದನ್ನು ನೇರವಾಗಿ ವಿದೇಶದಿಂದ ಕಾಪಿ ಮಾಡಿದ್ದಾರೆ, ಸೊ ಹಾಗಾಗಿ ಇದು ಎವ್ರಿಥಿಂಗ್ ಫೈನ್ ಅಂತ. ಸೊ ಅದು ಅಷ್ಟು ಮಾತ್ರ ಅಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಡಾಕ್ಟರ್ ಹೇಳಲಿಕ್ಕಿದ್ದಾರೆ. ಮತ್ತು ಆನಂತರದ ನಾವು ಬ್ರೇಕ್ನಲ್ಲಿ ನಾವು ಇದಕ್ಕೊಂದು ಪರಿಹಾರ, ಅಂದರೆ ಒತ್ತಡ ನಿರ್ವಹಣೆಗೆ ಯಾವ ರೀತಿಯ ಕಾರ್ಯಚಟುವಟಿಕೆಗಳು ಮಕ್ಕಳಿಗೆ ಬೇಕು ಅನ್ನೋ ವಿಚಾರವನ್ನು ಹೇಳಿಕೊಡ್ಲಿಕ್ಕಿದ್ದಾರೆ. ಸೊ ಈಗೊಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಆನ್ಲೈನ್ ಕ್ಲಾಸ್ ಪರಿಣಾಮ ಮತ್ತು ಪರಿಹಾರ, ಈ ಒಂದು ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಂಗಳೂರಿನ ವೃಂದಾವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಆಡಳಿತ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಶಾರದಾ ಬಂಗೇರ ಅವರಿದ್ದಾರೆ. ಶಾರದಾ ಬಂಗೇರ ಅವರು ಒಬ್ಬರ ವೈದ್ಯರಾಗಿ ಮತ್ತು ಪೋಷಕರಾಗಿ ಮತ್ತು ಅವರು ವಿದೇಶದಲ್ಲಿ ಒಂದು ಕಾರ್ಯನಿರ್ವಹಿಸಿದ ಒಂದು ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಆನ್ಲೈನ್ ಕ್ಲಾಸ್ನ ಪರಿಣಾಮ ಮತ್ತು ಪರಿಹಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾವು ಈಗಾಗಲೇ ಈ ಒಂದು ಆನ್ಲೈನ್ ಕ್ಲಾಸ್ನ ಏನು ಅದರ ಒಳ್ಳೆಯ ಪರಿಣಾಮ ಕೆಟ್ಟ ಪರಿಣಾಮ ಬಗ್ಗೆ ಒಂದು ಬ್ರೇಕ್ ಅಂತ ಮೊದಲು ಮಾತಾಡಿದೆವು. ಈಗ ಈ ಸಂದರ್ಭದಲ್ಲಿ ನಾವು ಮತ್ತೆ ಈ ಒಂದು ಚರ್ಚೆಯನ್ನು ಮುಂದುವರಿಸುವ ಸಂದರ್ಭದಲ್ಲಿ ಡಾಕ್ಟರ್, ನಾನು ಕೇಳುವಂಥದ್ದು, ಮಕ್ಕಳು ಈಗ ಈ ಆನ್ಲೈನ್ ಕ್ಲಾಸ್ಗೆ ಹೋಗಿಕೊಳ್ಳೋ ಸಂದರ್ಭದಲ್ಲಿ ಒಟ್ಟು ಆ ಒಂದು ಮನೆ ಅಟ್ಮಾಸ್ಫಿಯರ್ ಯಾವ ರೀತಿ ಇರಬೇಕು, ಮತ್ತು ಪೋಷಕರ ಒಂದು ಅವರಿಗೆ ಯಾವ ರೀತಿ ಕೋಆರ್ಡಿನೇಟ್ ಮಾಡಬೇಕು, ಮುಂದುವರಿಸಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಅದು. ಯಾಕಂದರೆ ಈಗ ನನ್ನ ಮಕ್ಕಳು, ನಾನು ಆ್ಯಕ್ಚುಲಿ ಆ ಆನ್ಲೈನ್ ಕ್ಲಾಸಲ್ಲಿ ಎಲ್ಲ ಮಕ್ಕಳದು ವಿಡಿಯೋ ಚಾಟ್ ಆಗಿ ಬರುತ್ತೆ ಅಲ್ಲಿ. ಬಟ್ ಕೆಲವರು ಮಕ್ಕಳು ವಿಡಿಯೋವನ್ನು ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಕ್ಲಾಸಸ್ ಮಾಡೋದು, ಆಮೇಲೆ ಅವರದ್ದು ಡಿಸ್ಟೆನ್ಸ್ ತುಂಬಾನೇ ಹತ್ತಿರ ಇರೋದು ಹಾಗೆ. ಸೊ ವಾಟ್ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಇಸ್, ಅಂದರೆ ಒಂದು ಆರ್ಮ್ ಡಿಸ್ಟೆನ್ಸ್ ಅಲ್ಲಿ ನಮ್ಮ ಕಂಪ್ಯೂಟರ್ ಇರಬೇಕು. ಇಷ್ಟು ಹತ್ತಿರದಲ್ಲಿ ಇಟ್ಕೊಂಡು ಹೀಗೆ ಕೂತ್ರೆ ದೇ ಕ್ಯಾನ್ ಗೆಟ್ ಶಾರ್ಟ್ ಸೈಟ್. ಆ ಶಾರ್ಟ್ ಸೈಟ್ ಇಫೆಕ್ಟ್ ಬಂದು ಗಮನಿಸಿ, ಒಂದು ಕೈ ಎಷ್ಟು ದೂರ ಇರಬೇಕಂತ ಹೇಳ್ತಾ ಇದ್ದಾರೆ. ತುಂಬಾ ತುಂಬಾ ಇಂಪಾರ್ಟೆಂಟ್ ವಿಷಯ ಇದು. ಇಲ್ಲ ಅಂದ್ರೆ ಅದು ಕಣ್ಣಿಗೆ ಪರಿಣಾಮ ಆಗುತ್ತೆ ಅಂತ. ಮತ್ತೆ ಕೂತಾಗ ಈ ಐ ಲೆವೆಲ್ ಅಲ್ಲಿ ಕಂಪ್ಯೂಟರ್ ಇರಬೇಕು. ಆಗ ಈಗ ನೋಡಿದ್ರೆ ಮತ್ತೆ ಈ ಸರ್ವೈಕಲ್ ಸ್ಪೈನ್ ಅನ್ನು ಅದು ಕಾನ್ಸ್ಟೆಂಟ್ ಆಗಿ ಕೂತು ದೆನ್ ಅದು ಡಿಸ್ಟೆನ್ಸ್ ಕಡಿಮೆ ಆಗೋದು, ರಬ್ಬಿಂಗ್ ಆಗಿ ಸರ್ವೈಕಲ್ ಸ್ಪೈನ್ ಪ್ರಾಬ್ಲಮ್ಸ್ ಬರೋದು ಸಾಧ್ಯತೆ ಇದೆ. ಸೊ ದಟ್ ಇಸ್ ಇಂಪಾರ್ಟೆಂಟ್ ಆಸ್ ವೆಲ್. ಮತ್ತೆ ಈ ಬ್ಯಾಕ್ ಹಂಚಾಗಿರ್ಬಾರ್ದು, ಇಟ್ ಶುಡ್ ಬಿ ಸಿಟ್ಟಿಂಗ್ ಸ್ಟ್ರೇಟ್ ಆಗಿರ್ಬೇಕು. ಸೊ ಇದೆಲ್ಲ ಒಂದು ಐ, ಈ ಡಿಸ್ಟೆನ್ಸ್ ಮತ್ತೆ ಈ ಕೂತ್ಕೊಳ್ಳುವ ಪೊಸಿಷನ್, ಆಮೇಲೆ ಇರುವ ಎನ್ವಿರಾನ್ಮೆಂಟ್ ಅದು ಕ್ಲಟರ್ ಫ್ರೀ, ತುಂಬಾ ವಸ್ತೆಲ್ಲ ಆಗಿರ್ಬಾರ್ದು. ನೀಟಾಗಿ ಒಳ್ಳೆ ಸನ್ಲೈಟ್ ಬರುವ ಹಾಗೆ ಒಂದು ಕಾಮ್ ಅಂಡ್ ಪೀಸ್ಫುಲ್ ಎನ್ವಿರಾನ್ಮೆಂಟ್ ಇರುವಾಗೆ ಅದನ್ನ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮಕ್ಕಳಿಗೆ ಲಾಂಗ್ ಟೈಮ್ ಕಾನ್ಸಂಟ್ರೇಟೆಡ್ ಆಗಿರ್ಬೇಕಂದ್ರೆ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಅಂದರೆ ಅದೇ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು, ಮತ್ತೊಂದು ಸ್ಟ್ರೇಟ್ ಕೂತ್ಕೊಳ್ಳೋದು, ಅಂದರೆ ಪೊಸಿಷನ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಮತ್ತೆ ಬೇಕಿದ್ರೆ ಲೆಗ್ ರೆಸ್ಟ್ ಕೂಡ ಇಡ್ಬೋದು ಕೆಲವರಿಗೆ. ಅಂದ್ರೆ ಮಕ್ಕಳು ಕೆಲವು ಶಾರ್ಟ್ ಇರ್ತಾರೆ, ಆಗ ಕೆಲವು ಕಾಲು ಹೀಗೆ ಮೇಲೆ ಹೀಗಿರುತ್ತಲ್ಲ, ಸೊ ದೇ ಕ್ಯಾನ್ ಸಪೋರ್ಟ್ ದ ಲೆಗ್ ವಿತ್ ದ ಲೆಗ್ ರೆಸ್ಟ್. ಸೊ ಅಟ್ ಲೀಸ್ಟ್ ದ ಬಾಡಿ ಈಸ್ ಸಪೋರ್ಟೆಡ್. ಅದೊಂದು ನೋಡ್ಕೊಳ್ಬೋದು. ಮತ್ತೊಂದು ವಿಚಾರ ಉಂಟು. ಯಾಕಂತ ಹೇಳಿದ್ರೆ ಇಡೀ ದಿವಸ ಇದು ಈ ಗ್ಯಾಜೆಟ್ ಮೊಬೈಲ್ ಮಕ್ಕಳ ಕೈಯಲ್ಲೇ ಇರುತ್ತೆ. ಸೊ ಮಕ್ಕಳು
ಅದನ್ನು ಬೇರೆ ವೆಬ್ಸೈಟ್ ನೋಡೋಕೆ ಅಥವಾ ಅನ್ನೆಸರಿಯಾಗಿ ಅದನ್ನು ಬಳಸ್ತಾರಾ, ಅದನ್ನು ಯಾವ ರೀತಿ ಮಾನಿಟರ್ ಮಾಡಬೇಕು ಮತ್ತು ಎಷ್ಟರ ಮಟ್ಟಿಗೆ ಅವರಿಗೆ ಅದರಲ್ಲಿ ಕೂಡ ಒಂದು ಫ್ರೀ ಲೀನಿಯನ್ಸ್ ಕೊಡಬೇಕಂತ? ಈಗ ಕ್ಲಾಸಸ್ ಅಲ್ಲಿ ಅವರಿಗೆ ಲಾಂಗ್ ಆಗಿ ಹೋದ್ರೆ ಮೋರ್ ದನ್ 20 ಮಿನಿಟ್ಸ್ ಅದು ಅವರಿಗೆ ಬ್ರೈನ್ ಬ್ರೇಕ್ ಆಗಿರುತ್ತೆ. ಸೊ that every 25 minutes ಗೆ 5 minutes break time is a must. ಇದು ಆಕ್ಚುಲಿ ಜಾನ್ ಹಾಪ್ಕಿನ್ ಯೂನಿವರ್ಸಿಟಿ ಸ್ಕೂಲ್ ಅವರು ಹೇಳಿದ್ದಾರೆ. ಸೊ ಎವ್ರಿ 25 minutes 5 minutes ಬ್ರೈನ್ ಬ್ರೇಕ್. ಈ ಬ್ರೈನ್ ಬ್ರೇಕ್ ಅಲ್ಲಿ ಯು ಕ್ಯಾನ್ ಆಕ್ಚುಲಿ ಗೋ ಫಾರ್ ಅ ವಾಕ್, ಸ್ವಲ್ಪ ಸ್ಟ್ರೆಚಿಂಗ್, ಯು ಕ್ಯಾನ್ ಡ್ರಿಂಕ್ ವಾಟರ್, ಐ ಎಕ್ಸರ್ಸೈಸ್ ಮಾಡ್ಬೋದು. ಸೊ ಕೀಪ್ ಯುವರ್ ಸೆಲ್ಫ್ ಆಕ್ಯುಪೈಡ್ ಇನ್ ಸಮಥಿಂಗ್ ಅದರ್ ದನ್ ದ ಸ್ಕ್ರೀನ್ ಟೈಮ್. ಸೊ ಅದೊಂದು ಮಾಡಿದ್ರೆ ಒಳ್ಳೇದು. ಇಲ್ಲದಿದ್ರೆ ವಾಟ್ ಕ್ಯಾನ್ ಹ್ಯಾಪನ್ ಇಸ್ ಡಿಸ್ಟ್ರಾಕ್ಷನ್ ಆಗುತ್ತೆ, ಮಕ್ಕಳಿಗೆ ಇರಿಟೇಷನ್ ಆಗುತ್ತೆ, ದೇ ವಾಂಟ್ ಟು ಡೂ ಸಮಥಿಂಗ್ ಎಲ್ಸ್. ಸೊ ಏನು ಮಾಡ್ತಾರೆ, ಅವ್ರು ಬೇರೆ ಗ್ಯಾಜೆಟ್ ಅನ್ನು ಇಟ್ಕೊಂಡು ಅಲ್ಲಿ ಏನಾದರೂ ಮಾಡಿ ದೇ ಗೆಟ್ ಡಿಸ್ಟ್ರಾಕ್ಟೆಡ್. ಇನ್ನೊಂದು ದೇ ಕ್ಯಾನ್ ಗೋ ಇನ್ ಟು ಅದರ್ ವೆಬ್ಸೈಟ್ಸ್. ಈಗ ನೀವು ಎನಿಸ್ತೀರಾ ನೀವೊಂದು ರೂಮಲ್ಲಿ ಹಾಕಿದ್ರ ಅವರು ಕಾನ್ಸಂಟ್ರೇಟ್ ಮಾಡ್ತಿದ್ದಾರ, ಬಟ್ ಆ್ಯಕ್ಚುಲಿ ದೇ ಕ್ಯಾನ್ ವೇರ್ ಹೆಡ್ಫೋನ್ ಹಾಕಿ ಅವರ ಟೀಚರನ್ನು ಮ್ಯೂಟ್ ಮಾಡಿ ಮ್ಯೂಸಿಕ್ ಕೇಳ್ತಾ ಇರ್ತಾರೆ. ಸೊ ಮೇಕ್ ಶ್ಯೂರ್ ದಟ್ ದೇ ಆರ್ ಲಿಸ್ನಿಂಗ್ ಟು ದ ಕ್ಲಾಸ್ ಆ್ಯಂಡ್ ನಾಟ್ ಲಿಸ್ನಿಂಗ್ ಟು ಮ್ಯೂಸಿಕ್. ದಟ್ ಇಸ್ ಒನ್ ಥಿಂಗ್. ಆ್ಯಂಡ್ ಈ ಸ್ಕ್ರೀನ್ ಟೈಮ್ ಜೊತೆಗೆ ದೇ ಕ್ಯಾನ್ ಆ್ಯಕ್ಚುಲಿ ಹ್ಯಾವ್ ಅನದರ್ ವಿಂಡೋ ಓಪನ್. ಸೊ ಇಟ್ ಇಸ್ ನಾಟ್ ದಟ್ ದೇ ಶುಡಂಟ್ ಡೂ ದ್ಯಾಟ್, ಬಟ್ ಮಿತಿ ಮೀರಿ ಹೋದರೆ ಕಾನ್ಸಂಟ್ರೇಷನ್ ಗೋಸ್ ಔಟ್ ಆಫ್ ಹ್ಯಾಂಡ್. ಸೊ keep monitoring them every 10 minutes 20 minutes you're coming and watching. ಮತ್ತೆ ಇನ್ನೊಂದು ಏನಂದ್ರೆ ಜಸ್ಟ್ ನೋಡ್ತಾ ಕೂತ್ಕೊಳ್ಳೋದು ಟೀಚರ್ ಮತ್ತೆ ಮಕ್ಕಳು ಏನು ಮಾಡ್ತಿದ್ರೆ. ಅದೇ ಟೈಮಲ್ಲಿ ಟೆಕ್ಸ್ಟ್ ಬುಕ್ ಕೂಡ ಓಪನ್ ಇಟ್ಟು ಆ ಟೀಚರ್ ಹೇಳಿದ ಹಾಗೆ ವೆದರ್ ದೇ ಆರ್ ಮಾರ್ಕಿಂಗ್ ಇನ್ ದ ಟೆಕ್ಸ್ಟ್ ಬುಕ್, ನೋಟ್ಸ್ ಅಲ್ಲಿ ಏನು ನೋಟ್ಸ್ ಬರಿಬೇಕು ಅದನ್ನು ಕೂಡ ಮಾಡಬೇಕು. ಸುಮ್ಮನೆ ಕೂತು ಸ್ಕ್ರೀನ್ ಟೈಮ್ ಮಾತ್ರ ಮಾಡೋದಕ್ಕಿಂತ ದೇ ಹ್ಯಾವ್ ಟು ಮೇಕ್ ಶೋರ್ ದೇ ಆರ್ ಯೂಸಿಂಗ್ ದಟ್ ಟೆಕ್ಸ್ಟ್ ಬುಕ್, ದೇ ಆರ್ ಯೂಸಿಂಗ್ another whatever resources there and not wasting their time. Because ಆಮೇಲೆ ಜಸ್ಟ್ ಸ್ಕ್ರೀನ್ ಟೈಮ್ ಇದ್ದಾಗ their concentration goes down and in the long period of time they get used to that. So keep them occupied and productive ಆಗಿರಬೇಕು. ಯಾವುದೆಲ್ಲ ಮಾಡ್ತಾರೆ ಅದು 25 minutes ಆದರೂ ಇಟ್ ಶುಡ್ ಬಿ ವೆರಿ ಪ್ರೊಡಕ್ಟಿವ್. ಪುನಃ ಟೀಚರ್ ಮಾಡಿದನ್ನ ನಾವು ಕ್ರಾಸ್ ಕ್ವೆಶ್ಚನ್ ಮಾಡಿದಾಗ ದೇ ಶುಡ್ ಬಿ ನೋಯಿಂಗ್ ವಾಟ್ ದೇ ಹ್ಯಾವ್ ಡನ್. ಸೊ ಆ ಒಂದು ಸ್ಟ್ಯಾಂಡರ್ಡ್ಗೆ ನಾವು ತರಬೇಕಂದ್ರೆ ವಿ ಹ್ಯಾವ್ ಟು ಮೇಂಟೈನ್ ಆಲ್ ದಿಸ್. ಹೌದು. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ, ಏನಂತ ಹೇಳಿದ್ರೆ ಈ ಮಕ್ಕಳು ಈ ಗ್ಯಾಜೆಟ್ಗೆ ಅಂದರೆ ಈ ಆನ್ಲೈನ್ ಕ್ಲಾಸ್ಗೇ ಒಂಥರ ಡಿಪೆಂಡ್ ಆದ ಕಾರಣದಿಂದಾಗಿ, ಈಗ ಆಗಲೇ ನೀವು ಹೇಳಿದರೆ ಈ ರೆಗ್ಯುಲರ್ ಕ್ಲಾಸ್ ಇರುವಾಗ ಮಕ್ಕಳ ಜೊತೆಗೆ ಅವರ ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ ಜೊತೆಗೆ ಒಂದು ದೊಡ್ಡ ಇಂಟರಾಕ್ಷನ್ ಇರ್ತದೆ, ಒಂದು ದೊಡ್ಡ ಮೂಮೆಂಟ್ ಇರುತ್ತೆ. ಇದು ಈಗ ಸಿಗ್ತಾ ಇಲ್ಲ. ಸೊ ಒಂದು ಕಡೆ ಅವರಿಗೆ ಒಂಥರ ಅದು ಸ್ಟ್ರೆಸ್ ಆದಂತ ಒಂದು ಫೀಲ್. ಸೊ ಈಗ ನಮ್ಗೇನು ಹಾಗೆ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಪೇರೆಂಟ್ಸ್ ಜೊತೆ ಮೇನ್ ಆಗಿ ನಮ್ಮ ಏಜ್ ಗ್ರೂಪ್ ಜೊತೆ ನಾವು ಮಾತಾಡಿದಾಗ ನಮ್ದು ಒಂದು ಏನೋ ಒಂದು ಹ್ಯಾಪಿ ಹಾರ್ಮೋನ್ ಕ್ರಿಯೇಟ್ ಆಗುತ್ತೆ. ಬಿಕಾಸ್ ಆ ಏಜ್ ಗ್ರೂಪ್ ಅಲ್ಲಿ ನಾವು ಮಿಕ್ಸ್ ಮ್ಯಾಚ್ ಆಗಿ ಮಾತಾಡಿದಾಗ ಏನೋ ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಬಟ್ ಈಗ ಹೇಗಂದ್ರೆ ಪೇರೆಂಟ್ಸ್ ಅವರೆಲ್ಲರೂ ಸ್ಟ್ರೆಸ್ ಆಗಿ ಬೇರೆ ಅವರು ಹೇಳಿದನ್ನ ಆನ್ಲೈನ್ ಅಲ್ಲಿ ನೋಡಿದನ್ನ ಕೇಳ್ಕೊಂಡು ಕಿಡ್ಸ್ ಇಂಟರಾಕ್ಷನ್ ಅನ್ನ ಕಂಪ್ಲೀಟ್ ಆಗಿ ಕಟ್ ಮಾಡಿದ್ದಾರೆ. ಅವರಿಗೆ ಒಂದು ಕಿಡ್ ಇನ್ನೊಂದು ಕಿಡ್ ಹತ್ರ ಫೋನಲ್ಲಿ ಮಾತಾಡಿದ್ರೆ ಬೇಸರ ಆಗುತ್ತೆ, ಸಿಟ್ಟು ಬರುತ್ತೆ. ಸೊ ಕಿಡ್ಸ್ ಆರ್ ಸ್ಕೇರ್ಡ್. ಈಗ ಪಾಪ ಅವರಿಗೆ ಫ್ರೆಂಡ್ಸೇ ಇಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ಫ್ರೆಂಡ್ಸ್ ಇಲ್ಲ. ಈಗ ಅದಕ್ಕೆ ಆಕ್ಚುಲ್ ಆಗಿ ಏನು ಈಗ ರಿಸರ್ಚ್ ಪ್ರಕಾರ ಹೇಳ್ತಿದ್ದಾರೆ ಅಂದ್ರೆ ಯು ಹ್ಯಾವ್ ಟು ಗಿವ್ ದೆಮ್ ಟೈಮ್. ಅಂದ್ರೆ ವಿಡಿಯೋ ಚಾಟ್ ಮಾಡುವಾಗೆ where they can see each other's face, ಅವರ ಸ್ನೇಹಿತರ ಜೊತೆಗೆ ವಿಡಿಯೋ ಚಾಟ್, ಫೋನ್ ಕಾಲ್, ಅಂದ್ರೆ ನಿಮ್ಮ ಜೊತೆ ಇದ್ಕೊಂಡು ಮಾತಾಡಿದ್ರೆ ಇಟ್ ಇಸ್ ಈವನ್ ಗುಡ್. ಸ್ವಲ್ಪ ಪ್ರೈವಸಿ ಕೊಟ್ಕೊಂಡು ಸ್ವಲ್ಪ ವಾಚ್ ಮಾಡಿಕೊಂಡು ಇಫ್ ಯು ಆರ್ ಗಿವಿಂಗ್ ದೆಮ್ ಗುಡ್ ಟೈಮ್ ದೇ ವಿಲ್ ಆಲ್ಸೋ ಫೀಲ್ ಗುಡ್. ಆಂಗ್ಸೈಟಿ, ಡಿಪ್ರೆಷನ್ ಅದೆಲ್ಲ ಇರೋದಿಲ್ಲ. ಮಕ್ಕಳದ್ದು ಮಾತೆಲ್ಲ ಅವ್ರ ಮಾತು ದೇ ಕ್ಯಾನ್ ಶೇರ್ ಅಂಡ್ ದೇ ಕ್ಯಾನ್ ಫೀಲ್ ಬೆಟರ್ ಇನ್ ದಿಸ್ ಸೆನ್ಸ್. ಸೊ ಈಗ ಇದಲ್ಲದೆ ಈ ಮಕ್ಕಳಿಗೆ ಸ್ವಲ್ಪ ಮಕ್ಕಳನ್ನು ಸ್ವಲ್ಪ ಬೂಸ್ಟಪ್ ಮಾಡಲಿಕ್ಕೆ ಪೇರೆಂಟ್ಸ್ ಯಾವ ರೀತಿ ಅವರಿಗೆ ಪ್ರೋತ್ಸಾಹ ಕೊಡಬೇಕಂತ. ಯಾಕಂತ ಹೇಳಿದರೆ ಈಗ ಇಡೀ ದಿವಸ ಮನೆಯಲ್ಲೇ ಇರ್ತಾರೆ, ಅವರಿಗೊಂದು ಧನಾತ್ಮಕವಾದಂಥ ಒಂದು ಎನರ್ಜಿಯನ್ನು ಕೊಡಲಿಕ್ಕೆ ಕೂಡ ಅದಕ್ಕೆ ಈಗ ವಿ ಹ್ಯಾವ್ ಟು ಗಿವ್ ದೆಮ್ ಪಾಸಿಟಿವ್ ಫೀಡ್ಬ್ಯಾಕ್. ಆ ರೀಇನ್ಫೋರ್ಸ್ಮೆಂಟ್ ಆ ಬೂಸ್ಟ್ ಆಕ್ಚುಲಿ ನಾವು ಕಿಡ್ಸ್ಗೆ ಕೊಡಬೇಕು. ಎಸ್ಪೆಷಲಿ ಯಂಗರ್ ಕಿಡ್ಸ್ ಆರ್ ವೆರಿ ಪ್ರೋನ್ ಫಾರ್ ಅಂದರೆ ಅವರು ಡಿಸ್ಟ್ರಾಕ್ಟೆಡ್ ಆಗಿರ್ತಾರೆ, ನಾವು ಅವರಿಗೆ ಬೈತಾ ಆಲ್ರೆಡಿ ಅದೇ ಮೂಡಲ್ಲಿ ಇರ್ತಾರೆ. ಸೊ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ವಿ ಆರ್ ಗಿವಿಂಗ್ ದೆಮ್ ಲಾಟ್ ಆಫ್ ಪಾಸಿಟಿವ್ ಫೀಡ್ಬ್ಯಾಕ್. ವಿ ಹ್ಯಾವ್ ಟು ಗಿವ್ ದೆಮ್ ಅಂದರೆ ಈಗ ಟೀಚರ್ ಈಗ ಈ ಟ್ರೆಂಡ್ ಶುರು ಆಗಿದೆ, ಅವರಿಗೆ ಒಂದು ಸ್ಟ್ಯಾಂಪ್ ಹಾಕೋದು, ಒಂದು ಸ್ಟಾರ್ ಕೊಡೋದು, ಒಂದು ಟಿಕ್ ಹಾಕಿ ವೆರಿ ಗುಡ್ ಅಂತ ಬರೋದು. ಆಗ ಮಕ್ಕಳು ಬಂದು ನನಗೆ ಇವತ್ತು ಟೀಚರ್ ಸ್ಟಾರ್ ಕೊಟ್ಟರು ಅದ್ರ ಬಗ್ಗೆ 5 minutes ಮಾತಾಡ್ತಾರೆ. ಅಂದ್ರೆ ದೇ ಆರ್ ಫೀಲಿಂಗ್ ಗುಡ್ ಇನ್ಸೈಡ್. ಸೊ ಸೇಮ್ ವೇ ಈಗ ನಾವು ಮಾಡ್ತಾ ಇಲ್ಲ. ನಮ್ಗೆ ಅಂದ್ರೆ ಒಂದೇ ಕೆಲಸ, ಮಕ್ಕಳನ್ನ ಏನಾದ್ರೂ ಹೇಳ್ತಾ ನೀನು
ಕಂಪೇರ್ ಮಾಡೋದು. ಸೊ ದಿಸ್ ಇನ್ಸ್ಟೆಡ್ ಆಫ್ ಕಂಪೇರಿಂಗ್ ವಿ ಹ್ಯಾವ್ ಟು ಮೇಕ್ ದಮ್ ಫೀಲ್ ಬೆಟರ್. ಸೊ ಹಾಗೆ ಮಾಡುವಾಗ ದೇ ಫೀಲ್ ಲೈಕ್, ಸೊ ಇನ್ ಸ್ಮಾಲರ್ ಕಿಡ್ಸ್ ಯು ಕ್ಯಾನ್ ಗಿವ್ ದೆಮ್ ಲೈಕ್ ಮೇ ಬಿ ಅ ಚಾಕ್ಲೇಟ್, ಯಾವಾಗಲೂ ಚಾಕ್ಲೇಟ್ ಅಂತ ಅಲ್ಲ, ಒನ್ಸ್ ಇನ್ ಅ ವೈಲ್ ಚಾಕ್ಲೇಟ್ ಕೊಡೋದು. ಸೊ ನೀನು ಹೀಗೆ ಮಾಡಿದರೆ ಯು ಗೆಟ್ ದಿಸ್ ರಿವಾರ್ಡ್. ಆ ರಿವಾರ್ಡ್ ಸಿಸ್ಟಮ್ ಅಲ್ಲಿ ನಾವು ನೆನೆಸ್ತೇವೆ ಹಾಗೆ ಮಾಡಿದರೆ ಇಟ್ ಇಸ್ ನಾಟ್ ಗುಡ್, ಬಟ್ ಆ್ಯಕ್ಚುಲಿ ರಿವಾರ್ಡ್ ಸಿಸ್ಟಮ್ ಟು ಆನ್ ಎಕ್ಸ್ಟೆಂಟ್ ವರ್ಕ್ಸ್ ರಿಯಲಿ ಗುಡ್. ಎಲ್ಲ ಟೈಮ್ ಮಾಡ್ಬೇಕಂತಿಲ್ಲ, ಬಟ್ ಮೋಸ್ಟ್ ಆಫ್ ದ ಟೈಮ್ ಅದು ಒಂದು ಪ್ಲೇಫುಲ್ ಆಗಿ ನಾವು ಅದನ್ನು ಮಾಡ್ಕೊಂಡು ಹೋದರೆ ದೇ ಆ್ಯಕ್ಚುಲಿ ಆಲ್ಸೋ ಟೇಕ್ ಇಟ್ ಪ್ಲೇಫುಲ್ ಆ್ಯಂಡ್ ದೇ ಆರ್ ವೆರಿ ಮೋಟಿವೇಟೆಡ್. ಸೊ ಹಾಗೆ ಒಂದು ಸ್ಟಾರ್ ಕೊಡೋದು, ಇಲ್ಲಾಂದರೆ ಯಾವುದಾದ್ರೂ ಒಂದು ಅವರಿಗೆ ಹೀಗೆ ಮಾಡಿದರೆ ಹೀಗೆ ಮಾಡ್ತೇವೆ ಅಂತ. ಸೊ ದೇ ಫೀಲ್ ಗುಡ್. ಫಾರ್ ಹೈಯರ್ ಕಿಡ್ಸ್ ಯು ಕ್ಯಾನ್ ಟೆಲ್ ಮೂವಿ ಟೈಮ್, ಅವರಿಗೆ ಒಂದು ಮೂವಿ ನೋಡ್ಬೋದು, ನೀನು ಇದೆಲ್ಲ ಅಸೈನ್ಮೆಂಟನ್ನು ಕಂಪ್ಲೀಟ್ ಆಗಿ ಕರೆಕ್ಟಾಗಿ ಮಾಡಿದ್ರೆ, ಇಲ್ಲಾಂದರೆ ಇಷ್ಟೊಂದು ನಿಂದು ಸಕ್ಸಸ್ಫುಲ್ ಆಗಿ ಮಾಡಿದ್ರೆ ಮೂವಿ ಟೈಮ್, ಇಲ್ಲಾಂದ್ರೆ ಸ್ವಲ್ಪ ಮೋರ್ ಟ್ಯಾಬ್ಲೆಟ್ ಟೈಮ್ ಅಂದರೆ ಟ್ಯಾಬನ್ನು ನೋಡೋದು. ಸೊ ದ್ಯಾಟ್ ವೇ ಯು ಆರ್ ಮಾನಿಟರಿಂಗ್ ದೆಮ್ ಆ್ಯಂಡ್ ಗಿವಿಂಗ್ ದೆಮ್ ವಾಟ್ ದೇ ವಾಂಟ್, ಸೊ ದೇ ಆಲ್ಸೋ ಫೀಲ್ ಗುಡ್. ಸೊ ಈ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಟ್ ದ ಸೇಮ್ ಟೈಮ್. ಈಗ ಇನ್ನೊಂದು ಬಾರಿ ಮುಖ್ಯ ವಿಚಾರ, ಈ ಇದೆಲ್ಲವೂ ತೀರಾ ಏನು ಈಗ ನಡೀತಾ ಇರುವಂಥ ನಮ್ಮ ಈ ಒಂದು ಫಾರ್ಮ್ಯಾಟ್ಗಳು ತೀರಾ ಕ್ಲಾಸ್ ರೂಮ್ ಅಲ್ಲಿ ಏನು ಬರೀ ಆ ಒಂದು ಟೆಕ್ಸ್ಟ್ ನೋಟ್ಸ್ ಇಷ್ಟಕ್ಕೆ ಸೀಮಿತವಾಗಿ ಉಂಟು. ನಾನು ಕೇಳುವಂಥದ್ದು ಒಂದು ಕ್ರಿಯೇಟಿವ್ ಆದಂಥ ಒಂದು ಎನ್ವೈರ್ಮೆಂಟನ್ನು ಇದು ಎಲ್ಲೂ ಕೂಡ ಸೃಷ್ಟಿ ಮಾಡಿದಾಗಿ ತೋರ್ತಾ ಇಲ್ಲ. ಒಂದು ಎರಡನೇದು ಅದಕ್ಕೆ ಒಟ್ಟೊಟ್ಟಿಗೆ ನೀವೀಗ ಆಸ್ಟ್ರೇಲಿಯಾದಲ್ಲಿದ್ದವರು, ಸೊ ಅಲ್ಲೆಲ್ಲ ಮೊದಲಿಂದಲೇ ಇದೆಲ್ಲ ಇದ್ದಂಥದ್ದೇ. ಸೊ ಅಲ್ಲಿ ಇದನ್ನು ಒಂಥರ ಒಂದು ಕ್ರಿಯೇಟಿವ್ ಆಗಿ ಒಂದು ಪಾಸಿಟಿವ್ ಆದ ಲೆವೆಲಲ್ಲಿ ಯಾವ ರೀತಿ ಈ ಒಂದು ಆನ್ಲೈನ್ ಕ್ಲಾಸನ್ನು ನಡೆಸ್ತಾ ಇದ್ರು ಅಂತ. ಹೌದು, ಈಗ ನನಗೆ ಆ್ಯಕ್ಚುಲಿ ಆಸ್ಟ್ರೇಲಿಯಾದಲ್ಲಿ 10 ವರ್ಷ ಇದ್ದು ಮಕ್ಕಳನ್ನ ಅಲ್ಲೇ ಒಂದು 3-4 ಇಯರ್ಸ್ ಅಂದರೆ ಸಾಧಾರಣ ಮಟ್ಟಿಗೆ ಅಲ್ಲಿದು ಸಿಸ್ಟಮ್ ನೋಡಿದ ಮೇಲೆ ಇಲ್ಲಿ ಬಂದ ಮೇಲೆ ಈ ಸ್ಪೂನ್ ಫೀಡಿಂಗ್ ಸಿಸ್ಟಮ್ ಈಸ್ ವೆರಿ ಕಾಮನ್ ಇವನ್ ಇನ್ ಹೈಯರ್ ಗ್ರೂಪ್ಸ್. ಅಂದರೆ ಈಗ ಹೈಸ್ಕೂಲ್ ಚಿಲ್ಡ್ರನ್ ಅಲ್ಲಿ ಕೂಡ ಟೀಚರ್ ನೋಟ್ಸ್ ಬರೆದು ಕಲಿಸ್ತಾರೆ, ವಿಚ್ ಇಸ್ ನಾಟ್ ಟು ಬಿ ಡನ್ ಅಟ್ ಆಲ್. ಅಂದರೆ ಈಗ ಮಕ್ಕಳು ಮಿಸ್ಟೇಕ್ ಮಾಡಬೇಕು, ಮಿಸ್ಟೇಕ್ ಮಾಡಿ ಕಲಿಬೇಕು. ಬೇರೆ ದೇ ಆರ್ ಸ್ಪೂನ್ ಫೆಡ್. ಆಗ ಏನು ಮಾಡ್ತಾರೆ, ಬೈ ಹಾರ್ಟ್ ಮಾಡ್ತಾರೆ. ಬೈ ಹಾರ್ಟ್ ಮಾಡೋವಾಗ ತಪ್ಪು ಬರ್ತಿದ್ದಾರೆ, ಅದನ್ನು ಬೈ ಹಾರ್ಟ್ ಮಾಡ್ತಾರೆ. ಸೊ ದ್ಯಾಟ್ ಇಸ್ ಅ ವೆರಿ ರಾಂಗ್ ಸಿಸ್ಟಮ್. ಇಫ್ ಅಟ್ ಆಲ್ ದೇ ಡೂ ರಾಂಗ್ ಆಲ್ಸೋ ನೋ ಪ್ರಾಬ್ಲಮ್, ಬಟ್ ದೇ ಹ್ಯಾವ್ ಟು ಫೈಂಡ್ ದ ಆನ್ಸರ್. ಟೆಕ್ಸ್ಟ್ ಬುಕ್ಕನ್ನು ಓದಬೇಕು. ಈಗ ಈ ಟೆಕ್ಸ್ಟ್ ಬುಕ್ಕನ್ನು ಓದುವ ಪದ್ಧತಿನೇ ಇಲ್ಲ, ಎಲ್ಲ ಅವರಿಗೆ ರೆಡಿಮೇಡ್ ಸ್ವಿಚ್ ಒತ್ತಿದಾಗ ಬರ್ತಲ್ಲ ಹಾಗೆ. ಸೊ ದೇ ಆರ್ ವೆರಿ ಮಚ್ ಯೂಸ್ ಟು. ಸೊ ಹಾಗೆ ಏನಾಗುತ್ತೆ, ಆ ಕ್ರಿಯೇಟಿವಿಟಿ ಗೋಸ್ ಡೌನ್. ದೇ ಕೆನಾಟ್ ಡೂ ಎನಿಥಿಂಗ್ ಇಂಡಿಪೆಂಡೆಂಟ್ಲಿ. ಯಾರಾದರೂ ಒಂದು ಮಾಡಿಕೊಡ್ಬೇಕು, ನೀವು ಮಾಡಿಕೊಡಿ, ನನಗೆ ಹೆದರಿಕೆ ಆಗುತ್ತೆ. ಸೊ ದೇ ಆರ್ ನಾಟ್ ಫೀಲಿಂಗ್ ಕಾನ್ಫಿಡೆಂಟ್. ಸೊ ದ್ಯಾಟ್ ಇಸ್ ವೈ ವೆರಿ ಇಂಪಾರ್ಟೆಂಟ್ ಇಸ್ ಈ ಸಣ್ಣ ಏಜಿಂದಲೇ ದೇ ಹ್ಯಾವ್ ಟು ಫೈಂಡ್ ದ ಆನ್ಸರ್ ಆ್ಯಂಡ್ ರೈಟ್. ಈಗ ವೆರಿ ಸ್ಮಾಲ್ ಚಿಲ್ಡ್ರನಿಗೆ ಯು ಕ್ಯಾನ್ ಆಸ್ ದೆಮ್ ಹೀಗೆ, ಮತ್ತೆ ಸ್ವಲ್ಪ ಹೆಲ್ಪ್ ಮಾಡ್ಬೋದು. ಬಟ್ ಆಸ್ ದೇ ರೀಚ್ ಫಸ್ಟ್ ಸ್ಟ್ಯಾಂಡರ್ಡಿಂದ ದೇ ಹ್ಯಾವ್ ಟು ಡೂ ದೇರ್ ಓನ್ ವರ್ಕ್. ಈ ಟೆಕ್ಸ್ಟ್ ಬುಕ್ ಅನ್ನು ಓದೋದು, ಔಟ್ಸೈಡ್ ರಿಸೋರ್ಸಸ್ ಅನ್ನು ಓದೋದು. ಬಿಕಾಸ್ ದ ಮೋರ್ ಯು ರೀಡ್ ದ ಮೋರ್ ಯು ರಿಮೆಂಬರ್ ಇನ್ ಯುವರ್ ಲೇಟರ್ ಲೈಫ್. ಈಗ ನಾವು ಡಬ್ಬಿಂಗ್ ಮಾಡ್ತಾ ಅದನ್ನು ಮಗಪ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ದೇ ಫರ್ಗೆಟ್ ಇಟ್ ಆಫ್ಟರ್ ಎಕ್ಸಾಮ್. ಅದು ಎಕ್ಸಾಮ್ಗೆ ಮಾತ್ರ. ಖಂಡಿತ ಬೇರೆ ಕೂಡ ಇದಕ್ಕೆ ಸ್ವಲ್ಪ ಪೂರಕವಾಗಿ ಓದಬೇಕಂತ. ಸೊ ಈಗ ಆಕ್ಚುಲಿ ನಾನೀಗ ಹೇಳ್ಬೇಕಂದ್ರೆ ಆಸ್ಟ್ರೇಲಿಯಾದ ಸಿಸ್ಟಮ್ ಹೇಗೆ ಅಂದ್ರೆ ದೇ ಹ್ಯಾವ್ ವೆರಿ ಲೆಸ್ ಈ ಟೆಕ್ಸ್ಟ್ ಬುಕ್ಕನ್ನು ABC ಮತ್ತು ಯಾವುದು ಟೆಕ್ಸ್ಟ್ ಬುಕ್ ಉಂಟು, ಹಿಸ್ಟ್ರಿ ಆಗಲಿ, ಅದನ್ನು ಅವರು ಕಲಿಸೋದೇ ಇಲ್ಲ. ಹಿಸ್ಟ್ರಿ ಇಸ್ ನಾಟ್ ಅಟ್ ಆಲ್ ಥಾಟ್. ಹಿಸ್ಟ್ರಿಯನ್ನು ಅವರು ದೇ ಕೀಪ್ ಇಟ್ ಫಾರ್ ದ ಪೀಪಲ್ ಟು ವಾಚ್. ಈಗ ವಾಟ್ ದೇ ಗಿವ್ ಇಂಪಾರ್ಟೆನ್ಸ್ ಇಸ್ ಸಮಥಿಂಗ್ ಫಾರ್ ಟೂರಿಸ್ಟ್, ಎಲ್ಲರಿಗೆ ಹೋಗಿ ನೋಡುವಂಥದ್ದು. ಬಟ್ ವಾಟ್ ದೇ ಗಿವ್ ಇಂಪಾರ್ಟೆನ್ಸ್ ಇಸ್ ಮೋರ್ ದೆನ್ ಗಿವಿಂಗ್ ಆನ್ ಟೆಲ್ಲಿಂಗ್ ದೆಮ್ ಟು ರಿಪೀಟ್. ಆ ರಿಪಿಟೇಟಿವ್ ಬಿಹೇವಿಯರ್ ಮಾಡೋದಿಲ್ಲ. ವಾಟ್ ದೇ ಡೂ ಇಸ್ ಸಣ್ಣ ಮಕ್ಕಳಿಂದ LKG-ಇಂದನೇ ಎವ್ರಿ ಡೇ ಒಂದು ಬುಕ್ ಕೊಡ್ತಾರೆ. ಈಗ ಸಣ್ಣ ಮಕ್ಕಳಿಗೆ ಅವರು ಪಿಕ್ಚರ್ ಬುಕ್ ಕೊಡ್ತಾರೆ. ಹ್ಯಾಸ್ ದೇ ಗ್ರೋ ಬಿಗ್ ದೇ ಹ್ಯಾವ್ ಕಲರ್ಸ್, ದೇ ಹ್ಯಾವ್ ಯೆಲ್ಲೋ, ಗ್ರೀನ್, ಬ್ಲೂ. ಅದು ಅವರು ಇಂಪ್ರೂವ್ ಆದಾಗೆ ದೇ ಇನ್ಕ್ರೀಸ್ ದ ಕಲರ್ಸ್. ಹಾಗೆ ಸ್ವಲ್ಪ ಟಫ್ ಮಾಡಿ ಹೋಗ್ತಾರೆ. ಸೊ ಡೈಲಿ ಅವರಿಗೆ ಒಂದೊಂದು ಬುಕ್ ಸಿಕ್ಕಿದಾಗ 365 ಡೇಸ್ ಅಲ್ಲಿ 300 ಬುಕ್ಸ್ ಒಂದು ವರ್ಷದಲ್ಲಿ ಕಲ್ತಿರ್ತಾರೆ. ಅವರಿಗೆ ಅವರ ನಾಲೆಡ್ಜ್, ಅವರದ್ದು ಒಂದು ಈ ಥಿಂಕಿಂಗ್ ಈಸ್ ವೆರಿ ಎಲಾಬ್ರೇಟ್ ಆ ಟೈಮಲ್ಲಿ. ಸೊ ದೇ ಆರ್ ನಾಟ್ ಬಿಕಮ್ ಬುಕ್ಕಿಶ್. ಸೊ ದಿಸ್ ಇಸ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ವಿಚ್ ಐ ಸಿ ಓವರ್ ದೇರ್. ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಹೋದಾಗ ದೇ ಹ್ಯಾವ್ ವೇರಿಯಸ್ ಅದರ್ ಟಾಪಿಕ್ಸ್. ಬುಕ್ವನ್ನು ಹೊರತುಪಡಿಸಿ ಪ್ರತಿ ಮಕ್ಕಳಿಗೂ ಅವರಿಗೆ ಈ ಒಂದು ಓದಲಿಕ್ಕೆ ಪ್ರೇರಣೆ ಮಾಡ್ತಾರೆ. ಸೊ ಈ ಟೈಮಲ್ಲಿ ನಾನು ಮಕ್ಕಳಿಗೆ ಏನು ಹೇಳ್ಬೇಕಂತ ಬಯಸ್ತೇನೆಂದ್ರೆ,
ಸೊ ಅಟ್ ದಿಸ್ ಮಚ್ ಟೈಮ್ ಪೇರೆಂಟ್ಸ್ ಏನು ಮಾಡ್ಬೇಕಂತ ಹೇಳ್ತಾ ಇದ್ದೇವೆ. ಈಗ ಮಕ್ಕಳು ಏನು ಮಾಡ್ಬೇಕಂದ್ರೆ ನಾವು ಈ ವಿಷಯವನ್ನು ಈ ಒಂದು ಬ್ರೇಕ್ ನಂತರ ತಗೊಳ್ಳುವ. ಮಕ್ಕಳು ಏನು ಮಾಡಬೇಕು ಮತ್ತು ಪೋಷಕರು ಏನು ಮಾಡಬೇಕಂತ ವೀಕ್ಷಕರಿಗೆ ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ತುಂಬ ಇಂಪಾರ್ಟೆಂಟ್ ಆಗಿ ಅಂದರೆ ಈ ಒಂದು ಒತ್ತಡದ ನಿವಾರಣೆ ಮಾಡಿಕೊಳ್ಳಿಕ್ಕೆ, ಅದು ಕಣ್ಣಿಗೆ ಇರ್ಬೋದು, ಮನಸ್ಸಿಗೆ ಇರ್ಬೋದು, ಅಥವಾ ದೇಹಕ್ಕೆ ಇರ್ಬೋದು, ಏನೇನು ಮಾಡಬೇಕು, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಸ್ವರೂಪದಲ್ಲಿ ಡಾಕ್ಟರ್ ನಿಮಗೆ ಸಾಕಷ್ಟು ಏನು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇದೊಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಆನ್ಲೈನ್ ತರಗತಿ ಅಂದರೆ ಆನ್ಲೈನ್ ಕ್ಲಾಸ್ನಲ್ಲಿ ಉಂಟಾಗುವಂಥ ಪರಿಣಾಮ ಮತ್ತು ಅದಕ್ಕೆ ಬೇಕಾದಂಥ ಪರಿಹಾರ, ಈ ಒಂದು ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಶಾರದಾ ಬಂಗೇರ ಅವರು, ಮಂಗಳೂರಿನ ವೃಂದಾವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಆಡಳಿತ ನಿರ್ದೇಶಕರು. ಅವರು ಒಬ್ಬ ವೈದ್ಯರಾಗಿ, ಪೋಷಕರಾಗಿ ಮತ್ತು ಅವರು ಆಸ್ಟ್ರೇಲಿಯಾದಲ್ಲಿ ಕಾರ್ಯನಿರ್ವಹಿಸಿದ ಒಂದು ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಆನ್ಲೈನ್ ಕ್ಲಾಸಿನ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಯಾವೆಲ್ಲ ಸಂಕಷ್ಟಗಳು, ಕಷ್ಟಗಳು ಆ ಮಕ್ಕಳು ಮತ್ತು ಪೋಷಕರು ಎದುರಿಸ್ತಾರೆ ಮತ್ತು ಅದಕ್ಕೆ ಬೇಕಾದ ಪರಿಹಾರಗಳು ಏನಂತ ನಾವು ಈಗಾಗಲೇ ಮಾತನಾಡುವ ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸ್ನ ವಿವಿಧ ಪರಿಣಾಮಗಳು, ಪ್ರತಿಕೂಲ ಪರಿಣಾಮಗಳ ಬಗ್ಗೆ ಮಾತಾಡಿದ್ದೇವೆ. ಜೊತೆಗೆ ಅದು ಮಕ್ಕಳಿಗೆ ಒಂದು ತುಂಬ ಪಾಸಿಟಿವ್ ಆಗಿ ಪೋಷಕರು ಮತ್ತು ಅವರ ಈ ಒಂದು ಆನ್ಲೈನ್ ಕ್ಲಾಸನ್ನು ನಡೆಸುವ ವಿಚಾರವನ್ನು ಕೂಡ ಮಾತಾಡಿದೆವು. ಜೊತೆಗೆ ಅವರನ್ನು ಇನ್ನಷ್ಟು ಕ್ರಿಯೇಟಿವ್ ಆಗಿ ಯಾವ ರೀತಿಯಲ್ಲಿ ಅವರು ಆ ಒಂದು ಕ್ಲಾಸನ್ನು ತಗೊಳ್ಳೋ ವಿಚಾರದಲ್ಲಿ ಕೂಡ ಮಾತಾಡಿದ್ದೇವೆ. ಅಂದರೆ ವಿದೇಶದಲ್ಲಿ ಅವರು ಆಸ್ಟ್ರೇಲಿಯಾದಲ್ಲಿ ಯಾವ ರೀತಿ ಈ ಒಂದು ಆನ್ಲೈನ್ ಕ್ಲಾಸು ಅಥವಾ ಅಲ್ಲಿ ಒಂದು ಮಕ್ಕಳನ್ನು ತುಂಬ ಕ್ರಿಯೇಟಿವ್ ಆಗಿ ಮುಂದೆ ತರುವ ನಿಟ್ಟಿನಲ್ಲಿ ಯಾವ ರೀತಿ ಅವರು ತರಗತಿಗಳನ್ನು ನಡೆಸುವ ಅನ್ನೋ ವಿಚಾರವನ್ನು ಮಾತಾಡಿದ್ದಾರೆ. ಈಗ ನಾವು ವೀಕ್ಷಕರೇ ಮಾತಾಡುವಂಥದ್ದು ಈ ಒಂದು ಗ್ಯಾಜೆಟನ್ನು ನಾವು ನಿರಂತರವಾಗಿ ಬಳಸುವ ಸಂದರ್ಭದಲ್ಲಿ ಎದುರಾಗುವಂಥ ಸಮಸ್ಯೆಗಳು, ಅದು ಕಣ್ಣಿಗೆ, ಮನಸ್ಸಿಗೆ, ಒಟ್ಟು ದೇಹಕ್ಕೆ, ಮತ್ತು ಇದಕ್ಕೆ ಬೇಕಾದ ಪರಿಹಾರಗಳು, ಅಂದರೆ ನಾವೇ ನಮ್ಮ ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಪರಿಹಾರಗಳು ಏನು ಅನ್ನೋಂಥದ್ದು ಮತ್ತು ತುಂಬ ಸರಳ ರೀತಿಯ ಪರಿಹಾರಗಳು ಏನಿದೆ ಅನ್ನೋ ವಿಚಾರವಾಗಿ ಡಾಕ್ಟರ್ ಇವತ್ತು ಮಾತಾಡಲಿಕ್ಕಿದ್ದಾರೆ. ಡಾಕ್ಟರ್, ಈಗ ನಾವು ಸಾಕಷ್ಟು ವಿಚಾರಗಳು ಮಾತಾಡಿದ್ದೇವೆ. ಈಗ ನೇರವಾಗಿ ವಿಚಾರಕ್ಕೆ ಬರೋ ಸಂದರ್ಭದಲ್ಲಿ ಈ ಗ್ಯಾಜೆಟ್ನಿಂದ ಆಗುವಂಥ ಪ್ರತಿಕೂಲ ಅಡ್ವರ್ಸ್ ಪರಿಣಾಮಗಳೇನು ಮತ್ತು ಅದನ್ನು ಯಾವ ರೀತಿ ನಾವು ಮ್ಯಾನೇಜ್ ಮಾಡಬೇಕು, ಅದಕ್ಕೆ ಪರಿಹಾರಗಳೇನು ಅಂತ. ಹೌದು, ಈಗ ಚಿಕ್ಕ ಮಕ್ಕಳಿಂದ PUC ಡಿಗ್ರಿ ಕಾಲೇಜಸ್ ಅವರಿಗೂ ಸೇಮ್ ಆನ್ಲೈನ್ ಕ್ಲಾಸಸ್. ಸೊ ಈ ಟ್ರೆಂಡ್ ಚಿಕ್ಕದಿಂದ ಸ್ಟಾರ್ಟ್ ಆಗಿದಾಗ ದೇ ಹ್ಯಾವ್ ಲಾಟ್ ಆಫ್ ಪ್ರೆಷರ್ ಆನ್ ದ ಐಸ್. ಈಗ ಈ ಲಾಂಗ್ ಟೈಮ್ ನೋಡ್ತಾ ಹೋದಾಗೆ ದೇ ಕ್ಯಾನ್ ಹ್ಯಾವ್, ಅಂದ್ರೆ ನಾನು ಹೇಳಿದಾಗೆ ತುಂಬಾ ಹತ್ತಿರದಲ್ಲಿ ಇಟ್ಕೊಂಡು ಹೀಗೆ ನೋಡೋದು, ಆಗ ಈ ರಿಫ್ರಾಕ್ಟಿವ್ ಎರರ್ಸ್ ಕ್ಯಾನ್ ಹ್ಯಾಪನ್ ಅಂಡ್ ವೆರಿ ಕಾಮನ್. ಅದು ಕೂಡ ಗ್ಲಾಸ್ ಇದ್ದವರಿಗೆ ಇಟ್ ಕ್ಯಾನ್ ಇನ್ಕ್ರೀಸ್ many times. So they have to make sure they are doing first important ಏನಂದ್ರೆ ಪಾಮಿಂಗ್. ಎರಡು ಕೈಯನ್ನ ಕ್ಲೀನ್ ಆಗಿ ಇಟ್ಕೊಳ್ತೇವೆ. ಗಮನವಿಟ್ಟು ಕೇಳಿ ವೀಕ್ಷಕರು ಮತ್ತು ವಿದ್ಯಾರ್ಥಿಗಳು ಕೂಡ, ಮುಖ್ಯವಾಗಿ ಪೋಷಕರು ಮತ್ತು ವಿದ್ಯಾರ್ಥಿಗಳು. ಎಸ್ ಮೇಡಮ್. ಸೊ ಈ ಪಾಮಿಂಗ್ ಟೆಕ್ನಿಕ್ ಹೇಗೆ ಅಂದ್ರೆ ಈ ಎರಡು ಪಾಮ್ಸ್ ಅನ್ನ ರಬ್ ಮಾಡಬೇಕು. ಸೊ ವೆನ್ ಯು ರಬ್, ಈ ಫ್ರಿಕ್ಷನ್ ಕ್ರಿಯೇಟ್ ಆಗಿ ಯು ಫೀಲ್ ದ ವಾರ್ಮ್ತ್. ಆ ವಾರ್ಮ್ತ್ ಕ್ರಿಯೇಟ್ ಆದಾಗ ಯು ಹ್ಯಾವ್ ಟು ಕಪ್ your hands like this and then keep it over your eyes. ಅಂದ್ರೆ ಈ ಕಪ್ ಮಾಡಿ ಹೀಗೆ ಕಣ್ಣನ್ನು ಮುಚ್ಚಿ ಯು ಹ್ಯಾವ್ ಟು ಕೀಪ್ ಇಟ್ ಓವರ್ ಯುವರ್ ಐಸ್ ಆ್ಯಂಡ್ ಟೇಕ್ ಅ ಡೀಪ್ ಬ್ರೆತ್ ಇನ್ ಆ್ಯಂಡ್ ಅ ಡೀಪ್ ಬ್ರೆತ್ ಔಟ್. ಹಾಗೆ 3 times ಇನ್ ಆ್ಯಂಡ್ ಔಟ್. ಸೊ 3 times ಹಾಗೆ ಡೀಪ್ ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಸೊ ಆಗ ಈ ವಾರ್ಮ್ತಿಂದಾಗಿ ಈ ನಮ್ಮ ಇಡೀ ಆರ್ಬಿಟಲ್ ರೀಜನ್ ರಿಲ್ಯಾಕ್ಸಸ್. ಸೊ ನಮಗೆ ಸ್ವಾಭಾವಿಕವಾಗಿ ಅನುಭವಕ್ಕೆ ಬರುವಂತದ್ದೇನೋ, ಜಸ್ಟ್ ಹೀಗೆ ಮಾಡಿ ಕಣ್ಣಿಗೆ ಇಟ್ಟ ತಕ್ಷಣ ಹೌದು, ಯು ಫೀಲ್ ಬೆಟರ್. ಈಗ ಅದು ಈ ಕಣ್ಣದು ಲೆನ್ಸ್ ಇಟ್ ಹ್ಯಾಸ್ ಟು ಕೀಪ್ ಆನ್, ಅಂದ್ರೆ ದೊಡ್ಡದು ಚಿಕ್ಕದು, ಇಟ್ ಕೀಪ್ಸ್ ಡೂಯಿಂಗ್ ದಿಸ್. ಸೊ ಆಗ ಆ ಸ್ಟ್ರೆಸ್ ಬಿಲ್ಡಪ್ ಆಗ್ತದೆ. ದೀಸ್ ಮಸಲ್ಸ್ ಆರ್ ಆಕ್ಚುಲಿ ಸ್ಟ್ರೆಸ್. ಸೊ ಹೀಗೆ ಮಾಡಿದಾಗ ದಟ್ ಹೀಟ್ ವಿಲ್ ರಿಲ್ಯಾಕ್ಸ್ ಯುವರ್ ಐ ಮಸಲ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ಡೂ ಇಟ್ ಎವ್ರಿ, ಅಂದರೆ ನಿಮಗೆ ಒಂದು 10 ಮಿನಿಟಿಗೆ ಒಮ್ಮೆ ಮಾಡ್ತಾ ಹೋಗ್ಬೋದು ಹೀಗೆ. ಇಲ್ಲದಿದ್ದರೆ ಕ್ಲಾಸ್ ಆದಮೇಲೆ, ಕ್ಲಾಸ್ ಆಗೋ ಮುಂಚೆ ಯು ಕ್ಯಾನ್ ಡೂ ಇಟ್. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಐ ಎಕ್ಸಸೈಸಸ್. ಸೊ ವೆನ್ ಯು ಡೂ ಐ ಎಕ್ಸಸೈಸಸ್, ಈಗ ನಾವು ಸಾಧಾರಣದಲ್ಲಿ ಈಗ ಕೂತಿದ್ರೆ ಯು ಆರ್ ಓನ್ಲಿ ಸೀಯಿಂಗ್ ದಿಸ್ ಸೈಡ್. ಆದ್ರೆ ಈಗ ಐ ಮಸಲ್ಸ್ ಅಲ್ಲಿ ತುಂಬಾನೇ ಮೂವ್ಮೆಂಟ್ಸ್ ಇದೆ, ವಿ ಆರ್ ನಾಟ್ ಯೂಟಿಲೈಸಿಂಗ್. ಈಗ ನಾವು ಈ ಕಡೆ ನೋಡುವ ಹ್ಯಾಬಿಟ್ ಇಲ್ಲದಿದ್ರೆ ಈ ಸೈಡ್ ಇರುವ ಮಸಲ್ ವೀಕ್ ಆಗುತ್ತೆ, ಈ ಸೈಡ್ ನೋಡ್ತಾ ಇದ್ರೆ ಈ ಸೈಡ್ ವೀಕ್ ಆಗುತ್ತೆ. ಸೊ ದ್ಯಾಟ್ ಇಸ್ ವೈ ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ಯು ಆರ್ ಡೂಯಿಂಗ್ ಆಲ್ ಕೈಂಡ್ ಆಫ್ ಎಕ್ಸಸೈಸ್ ಟು ಕೀಪ್ ಯುವರ್ ಐ ಮಸಲ್ ಸ್ಟ್ರೆಂತ್.
ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಯು ಹ್ಯಾವ್ ಟು ಟ್ರೈನ್ ದಮ್ ಇನ್ ಅ ಸಿಸ್ಟಮ್ಯಾಟಿಕ್ ಮ್ಯಾನರ್ ಅಲಾಂಗ್ ವಿತ್ ಬ್ರೀದಿಂಗ್. ನಾನು ಬ್ರೀದಿಂಗ್ ಯಾಕೆ ಹೇಳ್ತಿದ್ದೇನೆಂದ್ರೆ ಎಕ್ಸ್ಟ್ರಾ ಇಫೆಕ್ಟ್ ನಿಮಗೆ ಸಿಗುತ್ತೆ. ಓಕೆ, ಸೊ ಈಗ ಯು ವಾಂಟ್ ಮಿ ಟು ಟೆಲ್ ದ ಪ್ರೊಸೀಜರ್. ಈಗ ತೋರಿಸಿಬಿಡಿ. ಸೊ ಮೇನ್ ಆಗಿ ಯು ಹ್ಯಾವ್ ಟು ಸಿಟ್ ಇನ್ ಅ ವೆರಿ ಸ್ಟೇಬಲ್ ಪೊಸಿಷನ್, ಬ್ಯಾಕ್ ಸ್ಟ್ರೇಟ್, ಪದ್ಮಾಸನದಲ್ಲಿ ಕೂತ್ಕೊಳ್ಬೋದು, ಅದರ್ವೈಸ್ ಚೇರಲ್ಲಿ ಕೂತ್ಕೊಂಡು ಪುನಃ ಮಾಡ್ಬೋದು. ಯು ಅಡಾಪ್ಟ್ ಚಿನ್ ಮುದ್ರಾ ವೇರ್ ಯೋರ್ thumb and index finger are touching each other and it gives you very much memory and concentration as well. So hige kootkondo what you have to do is make sure there is no bright lights matte you are in a comfortable and a comfortable room. So ಏನು ಮಾಡಬೇಕಂದ್ರೆ ಅಪ್ ಡೌನ್ ಅಪ್ ಡೌನ್. ಸೊ ಅಪ್ ಮಾಡುವಾಗ ಅಪ್ ಡೌನ್ ಹಾಗೆ ಅಲ್ಲ, 1 2 3 ಅಪ್, 1 2 3 ಡೌನ್. ಸೊ ವೆನ್ ಯು ಸಿ ಲುಕ್ ಅಟ್ ದ ಹೈಯೆಸ್ಟ್ ಪಾಸಿಬಲ್, ನಿಮ್ಗೆ ಎಷ್ಟು ನೋಡ್ಲಿಕ್ಕೆ ಆಗ್ತದೆ ಅಷ್ಟು ಅಪ್ ಮತ್ತೆ ಸ್ಲೋ ಆಗಿ ಡೌನ್. ಸೊ ಇದು ಅಪ್ ಡೌನ್, ಇದನ್ನು 10 ಟೈಮ್ಸ್ ನೀವು ಕರೆಕ್ಟ್ ಆಗಿ ಮಾಡಬೇಕು ವಿತ್ ಬ್ರೀದಿಂಗ್. ಸೊ ಬ್ರೀದ್ ಇನ್ ಅಪ್, ಬ್ರೀದ್ ಔಟ್ ಡೌನ್, ಬ್ರೀದ್ ಇನ್, ಬ್ರೀದ್ ಔಟ್. ಸೊ ಹಾಗೆ 10 ಟೈಮ್ಸ್. ಆಮೇಲೆ ರೈಟ್, ಲುಕ್ ಟು ಯುವರ್ ರೈಟ್, ಲುಕ್ ಟು ಯುವರ್ ಲೆಫ್ಟ್. ಸೊ ರೈಟ್ ಆ್ಯಂಡ್ ಲೆಫ್ಟ್. ಸೊ ಹೀಗೆ 10 ಟೈಮ್ಸ್. ಆಮೇಲೆ ಪಾಮಿಂಗ್, ಪುನಃ ಹೀಗೆ ರಬ್ ಮಾಡಿ ಒಂದು 30 ಸೆಕೆಂಡ್ಸ್ ರಬ್ ಮಾಡಿ ಕಣ್ಮೇಲೆ ಹೀಗೆ ಒಂದು 20 ಸೆಕೆಂಡ್ ಇಟ್ಕೊಂಡು ರಿಲೀಸ್ ಮಾಡಿ ಚಿನ್ ಮುದ್ರದಲ್ಲಿ. ಪುನಃ ನೆಕ್ಸ್ಟ್ ಯು ಆರ್ ಡೂಯಿಂಗ್ ಡಯಾಗ್ನಲ್ ಮೂಮೆಂಟ್ಸ್. ಸೊ ಇದಕ್ಕೆ ಏನು ಮಾಡಬೇಕಂದ್ರೆ ಯು ಹ್ಯಾವ್ ಟು ಲುಕ್ ಟು ಯುವರ್ ಎಕ್ಸ್ಟ್ರೀಮ್ ರೈಟ್, ಓಕೆ, ಆಮೇಲೆ ಎಕ್ಸ್ಟ್ರೀಮ್ ಲೆಫ್ಟ್, ಡೌನ್, ರೈಟ್ ಅಪ್, ಲೆಫ್ಟ್ ಡೌನ್, ರೈಟ್ ಅಪ್, ಲೆಫ್ಟ್ ಡೌನ್. ಸೊ ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಸೊ ಹಾಗೆ 10 ಟೈಮ್ಸ್ ಮಾಡಬೇಕು. ಆಮೇಲೆ ಟು ದ ಆಪೋಸಿಟ್ ಸೈಡ್, ಲೆಫ್ಟ್ ಅಪ್, ರೈಟ್ ಡೌನ್, ಲೆಫ್ಟ್ ಅಪ್, ರೈಟ್ ಡೌನ್. ಹಾಗೆ ಮಾಡಿ ಪುನಃ ಪಾಮಿಂಗ್. ಸೊ ಯು ಡೂ ದಿಸ್ ಆ್ಯಂಡ್ ರಿಲ್ಯಾಕ್ಸ್ ಯುವರ್ ಐಸ್. ಅದಾದಮೇಲೆ ಯು ಹ್ಯಾವ್ ಟು ಗೋ ಫಾರ್ ಸರ್ಕ್ಯುಲರ್ ಮೂಮೆಂಟ್ಸ್, ರೊಟೇಷನ್ ಆಫ್ ಯುವರ್ ಐಬಾಲ್ ಇನ್ ದ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್. ಸೊ ಅದು ಹೇಗೆ ಅಂದರೆ ಯು ಹ್ಯಾವ್ ಟು ಲುಕ್ ಅಪ್, ರೈಟ್, ಡೌನ್, ಲೆಫ್ಟ್, ಅಪ್, ರೈಟ್, ಡೌನ್, ಲೆಫ್ಟ್. ಸೊ ಇದನ್ನು 10 ಟೈಮ್ಸ್. ಅದಾದಮೇಲೆ ಆ್ಯಂಟಿ ಕ್ಲಾಕ್ ವೈಸ್, ಅಪ್, ಲೆಫ್ಟ್, ಡೌನ್, ರೈಟ್, ಬ್ರೀದಿಂಗ್ ಜೊತೆ ಅಪ್, ಲೆಫ್ಟ್, ಡೌನ್, ರೈಟ್. ಸೊ ಇದು 10 ಟೈಮ್ಸ್. ಅದಾದಮೇಲೆ ಪುನಃ ಪಾಮಿಂಗ್. ಸೊ ಇದರಲ್ಲಿ ನೋಡಿ ಎಲ್ಲ ಐ ಮಸಲ್ಸ್ ಆರ್ ಇನ್ವಾಲ್ವ್ಡ್. ಆಮೇಲೆ ಸ್ಪೆಸಿಫಿಕ್ ಆಗಿ ಫಾರ್ ರಿಫ್ರಾಕ್ಟಿವ್ ಎರರ್ಸ್ ವೇರ್ ದ ಐಸ್ ಬಿಕಮ್ ವೆರಿ ಸ್ಟ್ರೆಸ್ಡ್, ಅದಕ್ಕೆ ಏನಂದರೆ ಯು ಕ್ಯಾನ್ ಆಲ್ಸೋ ಯೂಸ್ ಯುವರ್ ಥಂಬ್. ಈಗ ಥಂಬನ್ನು ಹೀಗೆ ನೋಡಿಕೊಂಡು ಯು ಕ್ಯಾನ್ ಟೇಕ್ ಇಟ್ ಟು ಯುವರ್ ಎಕ್ಸ್ಟ್ರೀಮ್ ರೈಟ್, ಎಷ್ಟು ತನಕ ಹೋಗ್ತದೆ ನೋಡಿ ಅದು ಹಾಗೆ. ಸೊ ಯು ಡೂ ದಿಸ್ 10 ಟೈಮ್ಸ್. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್, ಓಕೆ, ಹೀಗೆ ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಮತ್ತು ಲೆಫ್ಟ್ ಹ್ಯಾಂಡಲ್ಲಿ ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಸೊ ಈಸಿ ಆಗುತ್ತೆ ಇದು ಕೂಡ. ದೆನ್ ಅಪ್, ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್, ಹಾಗೆ. ದೆನ್ ಡಯಾಗ್ನಲ್ ಅಂತೂ ಯು ಕ್ಯಾನ್ ಡೂ ಇಟ್ ಲೈಕ್ ದಿಸ್, ಹೀಗೆ ಬೆಟರ್ ಅಂದರೆ ಕಣ್ಣಲ್ಲಿ ಯು ಕ್ಯಾನ್ ಲುಕ್ ಅಪ್ ಆ್ಯಂಡ್ ಡೌನ್. ಸೊ ದ್ಯಾಟ್ ಹಾಗೆ ಮಾಡ್ಬೋದು. ಇನ್ನೊಂದು ಯಾವುದಂದರೆ ಫಾರ್ ಕಾನ್ಸಂಟ್ರೇಷನ್ ಬೆಸ್ಟ್ ಅಂದರೆ ಯು ಕ್ಯಾನ್ ಡೂ ಲುಕ್ಕಿಂಗ್ ಅಟ್ ದ ನೋಸ್ ಟಿಪ್. ಈಗ ಇದು ಸ್ವಲ್ಪ ನಿಮಗೆ ತಲೆನೋವು ಬರುತ್ತೆ ಇದು ಮಾಡಿದರೆ, ಬಟ್ ಇಟ್ ರಿಯಲಿ ಸ್ಟ್ರೆಂಥನ್ಸ್ ಯುವರ್ ಐ ಮಸಲ್ಸ್. ಸೊ ಯು ಕ್ಯಾನ್ ಲುಕ್ ಅಟ್ ದ ನೋಸ್ ಟಿಪ್, ಹೀಗೆ ನೋಡ್ತಾ ಹೋಗಬೇಕು. ಕೆಲವರಿಗೆ ಕಣ್ಣಲ್ಲಿ ನೀರು ಬರುತ್ತೆ, ಬಟ್ ಬ್ರೀದ್ ಇನ್, ಬ್ರೀದ್ ಔಟ್ ಮಾಡ್ತಾ ಜಸ್ಟ್ ಲುಕ್ ಅಟ್ ಯುವರ್ ನೋಸ್ ಟಿಪ್. ಅದನ್ನೊಂದು ನಿಮಗೆ ಟ್ರೈನ್ ಆಗೋ ಅನಿಸುವಾಗ ಯು ಕ್ಯಾನ್ ಗೋ ಫಾರ್ ಪಾಮಿಂಗ್. ಕ್ಲೋಸ್ ಮಾಡಿ ಪಾಮಿಂಗ್ ಮಾಡಿ. ಸೊ ಇಷ್ಟು ನೀವು ಕರೆಕ್ಟಾಗಿ ಮಾಡಿದರೆ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಅಂದರೆ ಪವರ್ ಇದ್ದವರು, ಅಂದರೆ ಸ್ವಲ್ಪ ಮೈನಸ್ ಮತ್ತು ಪ್ಲಸ್ ಇದ್ದವರು, ಶಾರ್ಟ್ ಸೈಟ್ ಲಾಂಗ್ ಸೈಟ್ ಇದ್ದವರು ಮಾಡಿದರೆ ದೇ ಆರ್ ಇದು ಕಡಿಮೆ ಆಗೋ ಚಾನ್ಸಸ್ ಇದೆ. ದೇ ಕ್ಯಾನ್ ಇಂಪ್ರೂವ್ ದಿಯರ್ ಐ ಸೈಟ್. ಈಗ ಕಣ್ಣಿಗೆ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಾಗಿ ಹೇಳಿದರೆ, ಈಗ ಒಂದು ಆನ್ಲೈನ್ ಕ್ಲಾಸಲ್ಲಿ ಇಡೀ ದಿವಸ ಈ ರೀತಿಯೇ ಕೂತ್ಕೊಂಡು ಇರಬೇಕಾಗತ್ತೆ ಸ್ಟ್ರೈಟ್ ಆಗಿ. ಸೊ ಆಗ ಬೆನ್ನಿಗೆ ಸ್ಟ್ರೈನ್ ಆಗುವಂಥದ್ದು ಅಥವಾ ನೆಕ್ಗೆ ಸ್ಟ್ರೈನ್ ಆಗುವಂಥದ್ದು, ತಲೆಗೆ ಸ್ಟ್ರೈನ್ ಆಗುವಂಥದ್ದು ಇರ್ತದೆ. ಸೊ ಅದಕ್ಕೆ ಏನು ಪರಿಹಾರ? ಅದಕ್ಕೋಸ್ಕರ ಯು ಹ್ಯಾವ್ ಟು ಮೇಕ್ ಇಟ್ ಈಸಿ. ಅಂದರೆ ಸ್ಟಾರ್ಟ್ ವಿತ್ ಯೋರ್ ನೆಕ್. ನೆಕ್ ಎಕ್ಸಸೈಸಸ್ ಇಸ್ ಅ ಮಸ್ಟ್. ದ ವೇ ಯು ಡೂ ನೆಕ್ ಎಕ್ಸಸೈಸಸ್ ಅದು ಕೂಡ ಇಂಪಾರ್ಟೆಂಟ್. ನಾವು ಕೂತಿರುವ ಪೋಸ್ಚರ್ ಅಥವಾ ನಿಂತ್ಕೊಂಡು ಸ್ಥಿತಿ ಪೊಸಿಷನಲ್ಲಿ ನಿಂತ್ಕೊಂಡು ಯು ಕ್ಯಾನ್ ಗೋ ಫಾರ್ ನೆಕ್ ಎಕ್ಸಸೈಸ್. ಅದೇ ಹೀಗಂದರೆ ಯು ಹ್ಯಾವ್ ಟು ಟೇಕ್ ಅ ಡೀಪ್ ಬ್ರೆತ್ ಇನ್, ಆಮೇಲೆ ನೆಕ್ಕನ್ನು ಮೇಲೆ ಕಂಪ್ಲೀಟ್ಲಿ ಅಪ್,
Then breathe out and completely down. So you have to look to the floor and you can touch your chin to the chest. ಅದೊಂದು 10 times breathe in. ಸ್ಲೋ ಆಗಿ ಮಾಡಬೇಕು. ಫಾಸ್ಟ್ ಮಾಡಿದರೆ ಅದು ಮೊಮೆಂಟಮ್ ಬಂದುಬಿಟ್ಟು ಮಸಲ್ದು ಆಕ್ಟಿವಿಟಿ ಕಡಿಮೆ ಆಗುತ್ತೆ. ಸೊ ಡೂ ಇಟ್ ವಿತ್ ಬ್ರೀದಿಂಗ್ ವೆರಿ ಸ್ಲೋಲಿ. ಅದು ನೆಕ್ ಪೇನ್ ಇದ್ದವರಿಗೆ ಮತ್ತು ಕಿವಿ ನೋವು ಇದ್ದವರಿಗೆ ಕೂಡ ಇಟ್ ಬಿಕಮ್ಸ್ ವೆರಿ ಹೆಲ್ಪ್ಫುಲ್. ಸೊ ಅಪ್ ಡೌನ್, ಆಮೇಲೆ ರೈಟ್ ಆ್ಯಂಡ್ ಲೆಫ್ಟ್. ಸೊ ನೀವು ರೈಟ್ ಮಾಡುವಾಗ ಯು ಟ್ರೈ ಟು ಬ್ರೀದ್ ಇನ್ ಡೀಪ್ ಆ್ಯಂಡ್ ವೆನ್ ಯು ಲುಕ್ ಲೆಫ್ಟ್ ಬ್ರೀದ್ ಔಟ್ ಡೀಪ್. ಸೊ ಬ್ರೀದಿಂಗ್ ಜೊತೆ ಮಾಡಿ. ಆಮೇಲೆ ಯು ಕ್ಯಾನ್ ಟಿಲ್ಟ್ ಯುವರ್ ನೆಕ್, ಟಿಲ್ಟ್ ಟು ದ ರೈಟ್, ಯು ಕ್ಯಾನ್ ಟಚ್ ಯುವರ್ ಇಯರ್ಸ್ ಟು ದ ಶೋಲ್ಡರ್ಸ್ ಆಸ್ ಮಚ್ as ಯು ಕ್ಯಾನ್, ಡೋಂಟ್ ಫೋರ್ಸ್. ಎಷ್ಟಾಗುತ್ತೆ ಅಷ್ಟೇ ಮಾಡ್ಕೊಂಡು ಹೋಗಿ, ಮತ್ತು ಲೆಫ್ಟ್ ಹೀಗೆ. ಸೊ ಇದನ್ನು ಒಂದು 10 times ಮಾಡ್ಬೋದು. ಮತ್ತು ಸೇಮ್ ಐ ಮೂಮೆಂಟ್ ಹೇಗೆ ಮಾಡ್ತೀರಿ ಹಾಗೆ ಇದನ್ನು ಕೂಡ. ಮತ್ತು ರೊಟೇಷನ್ ಕ್ಲಾಕ್ ವೈಸ್, ರೈಟ್ ಲೆಫ್ಟ್ ಡೌನ್, ರೈಟ್ ಅಪ್ ಲೆಫ್ಟ್ ಡೌನ್, ಇದು ಕ್ಲಾಕ್ ವೈಸ್. ಮತ್ತು ಪುನಃ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿ. ಸೊ ಇದರಲ್ಲಿ ಏನಾಗುತ್ತೆ, ನಿಮ್ಮದು ಇಡೀ ನೆಕ್ ರೀಜನ್, ಶೋಲ್ಡರ್ ಮತ್ತು ಈ ಸ್ಪೈನ್ ಇಸ್ ಪುಲ್ಡ್ ಆ್ಯಂಡ್ ಸ್ಟ್ರೆಚ್ಡ್, ಒಂದು ಕಂಪ್ಲೀಟ್ ಎಕ್ಸಸೈಸ್ ಆಗುತ್ತೆ. ಅದಾದಮೇಲೆ ಶೋಲ್ಡರ್ಸ್. ಸೊ ಗೋ ಫಾರ್ ರೊಟೇಷನ್ ಆಫ್ ಯುವರ್ ಶೋಲ್ಡರ್ಸ್ ಕಂಪ್ಲೀಟ್ ಆಗಿ. ಫಾರ್ವರ್ಡ್ ರೊಟೇಷನ್, ಬ್ಯಾಕ್ವರ್ಡ್ ರೊಟೇಷನ್, ಇದು ವಿತ್ ದ ಫ್ಲೆಕ್ಸ್ಡ್ ಆರ್ಮ್. ಯು ಕ್ಯಾನ್ ಗೋ ಫಾರ್ ಫುಲ್ ಆರ್ಮ್ ಆಲ್ಸೋ, ಕ್ಲಾಕ್ ವೈಸ್ ಹೀಗೆ 10 times. ಆಮೇಲೆ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್. ಸೊ ದಿಸ್ ವಿಲ್ actually give a nice pull to your lungs and all the muscles inside. Plus it will strengthen your rib cage and the muscles in the back also. Idu madida nanತರ you can go for stretches. Andre ee stretch ಇದೆ ಅಲ್ಲ, go back and look up, ಈ backward and front stretch. ಮತ್ತೆ hip rotation, they have to do clockwise hip and ಅದು ಒಂದು 10 times anti clockwise hip. ಮತ್ತೆ ನಿಂತಲ್ಲೇ ಜಾಗಿಂಗ್ ಮಾಡೋದು. ಸೊ ದಟ್ ಇಸ್ ಸ್ಲೋ ಜಾಗಿಂಗ್, ಕೀಪ್ ಇನ್ಕ್ರೀಸಿಂಗ್. ಎಸ್ ಡಾಕ್ಟ್ರೆ, ಓಕೆ. ಈಗ ಒಂದು ನಾವು ಸಣ್ಣ ಬ್ರೇಕ್ ತಗೊಳ್ಳೋ. ಬ್ರೇಕ್ನ ನಂತರ ನಾವು ಒಂದಷ್ಟು ವಿಚಾರಗಳನ್ನು ಮಾತಾಡಲಿಕ್ಕಿದೆ. ಮುಖ್ಯವಾಗಿ ಈ ಶಿಕ್ಷಕರ ಜೊತೆಗೆ ಪೇರೆಂಟ್ಸ್ ಮತ್ತು ಮಕ್ಕಳು ಯಾವ ರೀತಿ ಈ ಸ್ಟಡೀಸ್ ಅಲ್ಲದ ವಿಚಾರವಾಗಿ ಇಂಟ್ರ್ಯಾಕ್ಟ್ ಮಾಡಬೇಕು, ಮತ್ತು ಯಾವ ರೀತಿ ಒಂದು ಟೀಚರ್ಸನ್ನು, ಈಗ ಯಾಕಂದರೆ ಅವರು ನೇರ ಸಂಪರ್ಕದಲ್ಲಿಲ್ಲ, ಈ ಒಂದು ಅವರಿಗೆ ಯಾವ ರೀತಿ ಒಂದು ರೆಸ್ಪೆಕ್ಟ್ ಕೊಟ್ಟು ಏನು ಆ ವಿಚಾರವಾಗಿ, ಮತ್ತು ಮುಖ್ಯವಾಗಿ ಈ ವಿಶೇಷ ಮಕ್ಕಳಿದ್ದಾರೆ, ಸ್ಪೆಷಲ್ ಸ್ಟೂಡೆಂಟ್ಸ್, ಅವರನ್ನು ಯಾವ ರೀತಿ ಈ ಒಂದು ಆನ್ಲೈನ್ ಕ್ಲಾಸ್ನ ಸಂದರ್ಭದಲ್ಲಿ ಜಾಗರೂಕತೆ ವಹಿಸಬೇಕು, ಈ ವಿಚಾರಕ್ಕೆ ನಾವು ಈಗ ಒಂದು ಸಣ್ಣ ಬ್ರೇಕ್ ನಂತರ ಮಾತಾಡೋ. ವೀಕ್ಷಕರೇ, ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಆನ್ಲೈನ್ ಕ್ಲಾಸ್, ಅದರ ಪರಿಣಾಮ ಮತ್ತು ಪರಿಹಾರ, ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಂಗಳೂರಿನ ವೃಂದಾವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಆಡಳಿತ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಶಾರದಾ ಬಂಗೇರ ಅವರಿದ್ದಾರೆ. ಅವರು ಪೋಷಕರಾಗಿ, ವೈದ್ಯರಾಗಿ ಮತ್ತು ವಿದೇಶದಲ್ಲಿ ಒಂದು ಕಾರ್ಯನಿರ್ವಹಿಸಿದ ಒಂದು ಅನುಭವದ ಹಿನ್ನೆಲೆಯಲ್ಲಿ ಈ ಒಂದು ಆನ್ಲೈನ್ ಕ್ಲಾಸಿನ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ವೀಕ್ಷಕರಿಗಾಗಲೇ ನಾವು ಆನ್ಲೈನ್ ಕ್ಲಾಸನ್ನು ಎದುರಿಸ್ತಾ ಇರುವ ಮಕ್ಕಳಿಗೆ ಇರುವಂಥ ಒತ್ತಡ, ಮತ್ತು ಅವರು ಅದರಿಂದ ಸ್ವಲ್ಪ ಅವರಿಗೆ ಏನು ರಿಲ್ಯಾಕ್ಸ್ ಆಗಬೇಕು, ಒಂಥರ ವ್ಯಾಯಾಮ ಬೇಕು, ಅಂದರೆ ಆ ಒತ್ತಡದಿಂದ ಹೊರಗೆ ಬರಬೇಕನ್ನೋ ವಿಚಾರದಲ್ಲಿ ಯಾವ ರೀತಿಯ ಕಣ್ಣಿನ ಮತ್ತು ಬೆನ್ನಿನ ಮತ್ತು ಸೊಂಟದ ಎಕ್ಸಸೈಸ್ ಏನು ಬೇಕು, ಮನೆಯಲ್ಲೇ ಇದ್ದುಕೊಂಡು ಕೂತಲ್ಲೇ ಮಾಡುವಂಥ ವಿಚಾರಗಳನ್ನೆಲ್ಲ ವೈದ್ಯರು ಹೇಳಿದ್ದಾರೆ. ಸೊ ಇನ್ನೂ ಒಂದು ವಿಚಾರ ಇಲ್ಲಿ ವೈದ್ಯರ ಹತ್ರ ನಾನು ಮಾತಾಡೋ ಸಂದರ್ಭದಲ್ಲಿ, ಈಗ ಎಕ್ಸಸೈಸ್ಗಳನ್ನೆಲ್ಲ ಹೇಳಿದ್ದೀರಿ ನೀವು, ಇಟ್ಸ್ ಓಕೆ ಫೈನ್. ಒಂದಷ್ಟು ಸ್ಟ್ರೆಸ್ ಇರ್ತದೆ ಮತ್ತು ಕೂಡ, ಯಾಕಂದರೆ ಇಡೀ ದಿವಸ. ಸೊ ಹಾಗಾಗಿ ಧ್ಯಾನ, ಮೆಡಿಟೇಷನ್ ಅಂತ ಹೇಳ್ತೇವಲ್ಲ, ಇದು ಯಾವ ರೀತಿ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತ. ಈಗ ವಿದೇಶದಲ್ಲಿ ನೀವು ನೋಡಿದ್ರೆ ತುಂಬಾ ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಡ್ತಾರೆ ಅಂದ್ರೆ ಮೈಂಡ್ಫುಲ್ನೆಸ್ ಅಂತ. ಮೈಂಡ್ಫುಲ್ನೆಸ್ ಯಾವುದಕ್ಕೆ ಹೇಳ್ತೇವೆ ಅಂದ್ರೆ ಬೀಯಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಯಾವಾಗಲೂ ಮಕ್ಕಳು ಹೇಗೆ ಅಂದ್ರೆ ಮುಂಚೆ ಆಗಿದ್ದಾನೆ ಪಾಸ್ಟ್ ಮತ್ತೆ ಪ್ರೆಸೆಂಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತಾರೆ, ಆದ್ರೆ ಪ್ರೆಸೆಂಟ್ ಅಲ್ಲಿ ಇರುವುದಿಲ್ಲ ಯಾರು ಕೂಡ. ಸೊ ದೇ ಆರ್ ಆಲ್ವೇಸ್ ಲಾಸ್ಟ್. ಸೊ ದಿಸ್ ಕ್ರಿಯೇಟ್ಸ್ ಒನ್ ಕೈಂಡ್ ಆಫ್ ಟ್ರೆಂಡ್, ಒಂದು ಆಂಗ್ಸೈಟಿ ಇಲ್ಲದ್ರೆ ಡಿಪ್ರೆಷನ್. ಪಾಸ್ಟ್ ಅನ್ನು ಥಿಂಕ್ ಮಾಡಿದ್ರೆ ಡಿಪ್ರೆಷನ್, ಫ್ಯೂಚರ್ ಅನ್ನು ಥಿಂಕ್ ಮಾಡಿದ್ರೆ ಆಂಗ್ಸೈಟಿ ಆಗುತ್ತೆ. ಸೊ ಹೌ ಟು ಬಿಕಮ್ ಅವೇರ್ ಆಫ್ ದ ಪ್ರೆಸೆಂಟ್ ಮೂಮೆಂಟ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಚಿಲ್ಡ್ರನ್. ಅಂಡ್ ಇದನ್ನು ನಾವು ಚಿಕ್ಕಂದಲಿಂದಲೇ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಇಟ್ ಬಿಕಮ್ಸ್ ವೆರಿ ಫ್ರೂಟ್ಫುಲ್ ಆಸ್ ದೆ ಗ್ರೋ ಬಿಗ್. ಅಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ಇನ್ ದಿಯರ್ ಎಕ್ಸಾಮ್ಸ್ ಆರ್ ವಾಟ್ ಎವರ್ ಲೈಫ್ ಚಾಲೆಂಜಸ್ ಬರುತ್ತೆ, ಎಲ್ಲದಕ್ಕೆ ಇಟ್ ವಿಲ್ ಬಿಕಮ್ ವೆರಿ ಹೆಲ್ಪ್ಫುಲ್. ಈಗ ನಾವು ಯೋಗದಲ್ಲಿ ಹೇಳ್ಬೇಕಂದ್ರೆ ಒನ್ ಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ಯಾವುದಂದ್ರೆ
ಟಾಕಿಂಗ್ ಟು ಯೋರ್ ಸೆಲ್ಫ್. ಈಗ ನಮ್ಮ ಒಳಗಡೆ ಇರುವ ಒಂದು ಆತ್ಮ ಇದೆ, ಇಟ್ಸ್ ದ ಅನ್ಕಾನ್ಶಿಯಸ್ ಮೈಂಡ್. ಅದು ನಮ್ಮ ಬೆಸ್ಟ್ ಫ್ರೆಂಡ್. ಯಾರನ್ನು ನಮ್ಗೆ ನಂಬಲಿಕ್ಕೆ ಆಗದಿದ್ರು ಯು ಕ್ಯಾನ್ ರಿಲೈ ಆನ್ ದ ಇನ್ಸೈಡ್ ಪರ್ಸನ್. ಸೊ ಆ ಪರ್ಸನ್ ಜೊತೆ ನಾವು ಮಾತಾಡ್ಬೇಕು. ಅದು ಹೇಗೆ ನಾವು ಮಾತಾಡ್ಬೇಕಂದ್ರೆ ಯು ಶುಡ್ ಬಿ ವೆರಿ ಪಾಸಿಟಿವ್. ನೆಗೆಟಿವ್ ಆಗಿ ಮಾತಾಡಿದ್ರೆ ಇಟ್ ಬಿಕಮ್ಸ್ ಬೇರೆನೆ. ಸೊ ವೆರಿ ಪಾಸಿಟಿವ್ ಆಗಿ ನಾವು ಸೆಲ್ಫ್ ರಿಎನ್ಫೋರ್ಸ್ಮೆಂಟ್ ಮಾಡೋದು, ಪಾಸಿಟಿವ್ ಆಗಿ ಥಿಂಕ್ ಮಾಡೋದು. ಆಮೇಲೆ ನಾವು ನಿನ್ನೆ ಏನ್ ಮಾಡಿದ್ದೇವೆ, ಮುಂಚೆ ಏನ್ ಮಾಡಬೇಕು, ಇದೆಲ್ಲ ನಾವು ವಿ ಶುಡ್ ಕ್ಯಾಲ್ಕುಲೇಟ್. ಇದೊಂದು ಫ್ಯೂಚರ್ ಪ್ಲಾನಿಂಗ್ ತರ ನಾವು ಮನಸ್ಸಲ್ಲಿ ಮಾಡಿದ್ರೆ ಆಮೇಲೆ ನಾವು ಅದನ್ನೇ ರಿಪೀಟ್ ಮಾಡ್ತಾ ಹೋಗೋದಿಲ್ಲ. ಸೊ ಒನ್ಸ್ ನಾವು ಅಟ್ಲೀಸ್ಟ್ ಒಂದು 5 minutes ಯು ಹ್ಯಾವ್ ಟು ಕೀಪ್ ಫಾರ್ ಮೆಡಿಟೇಷನ್. ಇದನ್ನು ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಅಂತ ಹೇಳ್ತೇವೆ. ಅದು ಹೇಗೆ ಮಾಡುದಂದ್ರೆ ಯು ಹ್ಯಾವ್ ಟು ಸಿಂಪ್ಲಿ ಸಿಟ್ ಇನ್ ಎನಿ ಗುಡ್ ಮೆಡಿಟೇಟಿವ್ ಪೋಸ್ಚರ್, ಮತ್ತೆ ಯು ಕ್ಲೋಸ್ ಯುವರ್ ಐಸ್. ಅಂಡ್ ಹೇಗೆ ಅದನ್ನು ಸ್ಟಾರ್ಟ್ ಮಾಡುದಂದ್ರೆ ಯು ಹ್ಯಾವ್ ಟು ಬಿಕಮ್ ಅವೇರ್ ಆಫ್ ಯುವರ್ ಓನ್ ಬ್ರೆತ್. ಈಗ ನೀವು ಶ್ವಾಸ ಹೇಗೆ ಒಳಗಡೆ ಹೋಗ್ತಾ ಇದೆ, ಹೇಗೆ ಹೊರಗಡೆ ಬರ್ತಾ ಇದೆ, ಸೊ ಅದನ್ನ ಮೂಗಿಂದ ಸ್ಟಾರ್ಟ್ ಮಾಡ್ತಾ ಹೋಗಿ. ಸೊ ಕೋಲ್ಡ್ ಏರ್ ಅಂದ್ರೆ ಈ ತನ್ ಏನ್ ಹೇಳ್ತೇವೆ ನಾವು ಕೋಲ್ಡ್ ಬ್ರೀಸ್ ಅಂತ, ಉಸಿರಾಟ ಆಡುವಾಗ ಕೋಲ್ಡ್ ಬ್ರೀಸ್ ಎಂಟರ್ಸ್ ಯುವರ್ ನೋಸ್, ಆಮೇಲೆ ಇಲ್ಲಿ ಬಂದು ಲಂಗ್ಸ್ ಒಳಗೆ ಹೋಗಿ ಇಡೀ ದೇಹಕ್ಕೆ ಹರಡುತ್ತೆ. ಸೊ ಅದನ್ನ ನೀವು ಅವೇರ್ನೆಸ್ ಅಲ್ಲಿ ಇಡಬೇಕು. ಸೊ ಹೌ ದ ಕೋಲ್ಡ್ ಏರ್ ಎಂಟರ್ಸ್ ಯುವರ್ ನೋಸ್, ಗಮನಪೂರ್ವಕವಾಗಿ ನಾವು ಉಸಿರನ್ನು ತಗೊಳ್ಬೇಕಂತ ಹೇಳೋದು. ಆಮೇಲೆ ಉಸಿರಾಟ ಹೇಗೆ ಹೊರಗಡೆ ಬರುತ್ತೆ ಅದನ್ನ ನಾವು ವಾಚ್ ಮಾಡ್ತಾ ಹೋದ್ರೆ ಯು ಓಂಟ್ ನೋ ಹೇಗೆ ಟೈಮ್ ಹೋಗುತ್ತೆ ಅಂತ. ದಿಸ್ ಇಸ್ ಬಿಕಮಿಂಗ್ ಒನ್ ವಿತ್ ಯುವರ್ ಸೆಲ್ಫ್. ಈಗ ಯು ಹ್ಯಾವ್ ಡಿಸ್ಕನೆಕ್ಟೆಡ್ ಫ್ರಮ್ ಆಲ್ ದ ಔಟ್ಸೈಡ್ ಥಾಟ್ಸ್, ಆಮೇಲೆ ಯು ಹ್ಯಾವ್ ಬಿಕಮ್ ಒನ್ ವಿತ್ ಯುವರ್ ಬ್ರೆತ್. ಈ ಬ್ರೆತ್ ಅವೇರ್ನೆಸ್ ಅಲ್ಲಿ ನಮ್ಗೆ ಫಸ್ಟ್ ಸ್ಟೆಪ್ ಆಫ್ ಮೆಡಿಟೇಷನ್. ಸೊ ಒಮ್ಮೆ ನಾವು ಈ ಮೆಡಿಟೇಷನ್ ಜೊತೆ ಅಂದ್ರೆ ನಮ್ಮ ಜೊತೆ ನಾವು ವಿ ಬಿಕಮ್ ಒನ್, ಮೆಡಿಟೇಷನ್ ಬಿಕಮ್ಸ್ ಫ್ರೀ ಫ್ಲೋಯಿಂಗ್. ನಾವು ತುಂಬಾ ಕಾನ್ಸಂಟ್ರೇಷನ್ ಮಾಡ್ತಾ ಹೋದ್ರೆ ನಮ್ಗೆ ಆಗೋದಿಲ್ಲ. ಸೊ ಸಿಂಪಲ್ ಕಾನ್ಸಂಟ್ರೇಷನ್ ಆನ್ ದ ಬ್ರೆತ್ ಅಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾ ಹೋಗ್ಬೋದು. ಈಗ ಫಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಮೂಗಲಿ ಶ್ವಾಸ ತೆಗೆದು ಮೂಗಿಂದಲೇ ಶ್ವಾಸ ಬಿಡಬೇಕು. ಇದನ್ನು ಒಂದು 10 ಬಾರಿ ಮಾಡಿ. ಹೇಗೆ ಮಾಡ್ಬೇಕಂದ್ರೆ ಬ್ಯಾಕ್ವರ್ಡ್ಸ್ ಕೌಂಟ್ ಮಾಡಿ. ಬ್ರೀದ್ ಇನ್, ಬ್ರೀದ್ ಔಟ್, ನಂಬರ್ 9. ಬ್ರೀದ್ ಇನ್, ಬ್ರೀದ್ ಔಟ್, ನಂಬರ್ 8. ಹಾಗೆ ಕೌಂಟ್ ಬ್ಯಾಕ್ವರ್ಡ್ಸ್ ಕೌಂಟ್ ಮಾಡ್ತಾ ಹೋಗಿ. ಇದು ಒಂದು 10 times ಆದ್ಮೇಲೆ ಮೂಗಿಂದ ಶ್ವಾಸ ತೆಗೆದು ಬಾಯಿಂದ ಶ್ವಾಸ ಬಿಡಿ. ಆಗ ಸ್ಟ್ರೆಸ್ ಎಲ್ಲ ಹೊರಗೆ ಬಿಟ್ಟಾಗಿ ಒಂದು ಮೈಂಡ್ ಐ ಅಲ್ಲಿ ನೀವು ಅದನ್ನು ಆಲೋಚನೆ ಮಾಡಿ. ಬ್ರೀದ್ ಇನ್ ಥ್ರೂ ಯೋರ್ ನೋಸ್ ಅಂಡ್ ಬ್ರೀದ್ ಔಟ್ ಥ್ರೂ ಯೋರ್ ಮೌತ್. ಇದನ್ನೊಂದು 10 ಬಾರಿ ರಿವರ್ಸ್ ಕೌಂಟ್ ಮಾಡಿ. ಸೊ ಇದರಲ್ಲಿ ನಿಮ್ದು ಬ್ರೀದ್ ಇನ್, ಬ್ರೀದ್ ಔಟ್ 20 times ಮಾಡಿ. ಆಮೇಲೆ ಮೈಂಡ್ ಅಷ್ಟೊತ್ತಿಗೆ ಶಾಂತ ಆಗಿರುತ್ತೆ. ಒಮ್ಮೆ ಶಾಂತ ಆದಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಅನ್ನು ಹಾರ್ಟ್ ಬೀಟಿಗೆ ತಾನೆ ಮತ್ತೆ ಯು ಹ್ಯಾವ್ ಟು ಜಸ್ಟ್ ಕ್ವೈಟನ್ ಯುವರ್ ಮೈಂಡ್. ಈಗ ಥಾಟ್ಸ್ ಬರ್ತಾನೆ ಹೋಗ್ತಾನೆ ಇರ್ತದೆ. ಯು ಡೋಂಟ್ ಹ್ಯಾವ್ ಟು ವರಿ, ಜಡ್ಜ್ಮೆಂಟ್ ಏನು ಮಾಡಬೇಕಂತಿಲ್ಲ. ಜಸ್ಟ್ ಕ್ವೈಟ್ ಆಗಿ ಕೂತ್ಕೊಳ್ಳಿ. ಇದು ನೀವು ಬೆಳಿಗ್ಗೆ ಟೈಮಲ್ಲಿ ಮಾಡಿದರೆ ಮೈಂಡ್ ತುಂಬ ಶಾಂತ ಆಗಿರುತ್ತೆ. ಸೊ ದ್ಯಾಟ್ ಈಸ್ ಅ ಗುಡ್ ಟೈಮ್ ಟು ಮೇಕ್. ಈವನ್ ಅದರ್ ಟೈಮಲ್ಲಿ ನಿಮಗೆ ತುಂಬ ಸ್ಟ್ರೆಸ್ ಇದ್ದಾಗ ಈಗ ಮಾಡಿದ ತಕ್ಷಣ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಜಸ್ಟ್ ಕ್ಲೋಸ್ ಯರ್ ಐಸ್. ಈಗ ನಿಮಗೆ ಯಾವುದಾದ್ರೂ ಒಂದು ಮಂತ್ರ ಹೇಳ್ಬೋದು, ಹರೇ ರಾಮ್ ಹರೇ ಕೃಷ್ಣ, ಇಲ್ಲಾದ್ರೆ ಓಂ ಹೇಳ್ಬೋದು, ಇಲ್ಲಾಂದ್ರೆ ನಿಮಗೆ ಯಾವುದು ನಿಮ್ಮ ಡಯಟಿ ಇರ್ತಾರ ಅವ್ರದ್ದು ಒಂದು ಹೆಸರನ್ನು ಹೇಳ್ತಾ ಗುರುವನ್ನ ಜ್ಞಾನ ಮಾಡ್ತಾ ಕಣ್ಣು ಮುಚ್ಚಿ ಕೂತ್ಕೊಳ್ಬೋದು. ಅದರಲ್ಲಿ ಫುಲ್ ಡಿಸ್ಕನೆಕ್ಟ್ ಆಗುತ್ತೆ. ಸೊ ಅದಾದಮೇಲೆ ಯು ಹ್ಯಾವ್ ಟು ಥಿಂಕ್ ಯುವರ್ ಡೇ. ಅಂದರೆ ಇವತ್ತು ಬೆಳಿಗ್ಗೆ ಎದ್ದು ನಾನು ಏನು ಮಾಡ್ತೇನೆ, ನೆಕ್ಸ್ಟ್ ಏನು. So when you plan your day, you become an organized person. Time management. ಎಲ್ಲನೂ ನಿಮ್ಮ ಕ್ಲಟರ್ ಮೈಂಡ್ ಅಲ್ಲಿ ಇದ್ದ ಸ್ಟ್ರೆಸ್ ಎಲ್ಲ ಹೊರಗೆ ಬೀಳುತ್ತೆ ಬಿಕಾಸ್ ಯು ಹ್ಯಾವ್ ಪ್ಲಾನ್ಡ್ ಯೋರ್ ಡೇ. ಸೊ ಅಷ್ಟೊಂದು ಮಾಡಿದ ನಂತರ ಯು ಆರ್ ಡನ್ ಫಾರ್ ದ ಡೇ. ಈಗ ಕೊನೆಯದಾಗಿ ಈಗ ಯಾಕಂದ್ರೆ ಈಗ ರೆಗ್ಯುಲರ್ ಕ್ಲಾಸ್ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳ ಜೊತೆಗೆ ಶಿಕ್ಷಕರಿಗೆ ಒಂದು ನೇರ ಸಂಬಂಧ ಇರುತ್ತೆ. ಸೊ ಇವಾಗ ಅದ್ಯಾವುದು ಇಲ್ಲ, ಬರೀ ಗ್ಯಾಜೆಟಲ್ಲಿ ನೋಡೋದೇ ಆಯಿತು ಅಥವಾ ಏನಾದರೂ ಕೇಳೋದು. ನಾನು ಕೇಳುವಂಥದ್ದು ಈ ಶಿಕ್ಷಕರಿಗೆ ಜೊತೆಗೆ ಒಂದು ಇಂಟ್ರಾಕ್ಟ್ ಒಳ್ಳೆಯ ಅಂದರೆ ಒಂದು ಗೌರವ ಇಟ್ಕೊಂಡು ಆ ಮಕ್ಕಳು ಮಾಡೋದ್ರಲ್ಲಿ ಮುಖ್ಯ ಅಲ್ವಾ? ಈಗ ಆನ್ಲೈನ್ ಕ್ಲಾಸಸ್ ಶುರು ಆದ ಮೇಲೆ ನಾವು ಬೇಗ ಮುಗಿಸ್ಬೇಕಂದ್ರೆ ನಮ್ಮ ಟೈಮ್ ಕೂಡ ಆಗ್ತದೆ. ಈಗ ಪೇರೆಂಟ್ ಇಂಟರಾಕ್ಷನ್ ಎಲ್ಲ ಜಾಸ್ತಿ ಇದೆ. ಆಗ ಕೆಲವೊಂದು ಪೇರೆಂಟ್ಸ್ ತುಂಬಾನೇ ಒಂದು ಏನು ಹೇಳ್ತಾರೆ ರೆಡಿಕ್ಯುಲ್ ಸ್ವಭಾವದಲ್ಲಿ ಇದೇ ನನ್ನ ಟೀಚರ್ ಇಂಗ್ಲಿಷ್ ಬರೋದಿಲ್ಲ ಅವರಿಗೆ, ಅಂದ್ರೆ ಇದೇನು ಟೀಚ್ ಮಾಡುವ ಲೆಕ್ಕ ಸರಿ ಇಲ್ಲ, ಹಾಗೆ ನಾವು ಮಕ್ಕಳ ಎದುರು ಕಡೆ ಮಾತಾಡಿದ್ರೆ ಆ ಮಕ್ಕಳಿಗೆ ಏನು ಅನ್ಸುತ್ತೆ, ಓ ಈ ಟೀಚರ್ ಏನು ನನ್ನ ಟೀಚರ್ ಚೆನ್ನಾಗಿಲ್ಲ, ಕಾನ್ಫಿಡೆನ್ಸೇ ಹೋಗುತ್ತೆ. ದೆನ್ ಇದು ಕಂಟಿನ್ಯೂ ಆಗುತ್ತೆ. ದೆನ್ ಅವರು ಏನ್ ಮಾಡ್ತಾರೆ, ತನ್ನ ಶಿಕ್ಷಕರ ಬಗ್ಗೆ ತುಂಬಾ ಲೋ ಆಗಿ ಥಿಂಕ್ ಮಾಡೋದು. ಸೊ ದಿಸ್ ಟ್ರೆಂಡ್ ಮತ್ತೆ ಅವರಿಗೆ ರೆಸ್ಪೆಕ್ಟ್ಫುಲ್ ಬಿಹೇವಿಯರ್
ಮರ್ತು ಬಿಡುತ್ತೆ. ಅಂದ್ರೆ ನೀವು ಹೇಳುವಂತದ್ದು ಮಕ್ಕಳಿಗೆ ಒಂದು ಗೌರವವನ್ನು ಏನು ಶಿಕ್ಷಕರ ಬಗ್ಗೆ ಗೌರವ ಬರುವ ರೀತಿಯಲ್ಲೇ ಮಾತಾಡಬೇಕಂತ. ಟಾಕಿಂಗ್ ಪಾಸಿಟಿವ್ ಆಗಿ ಟೀಚರ್ಸ್ ಬಗ್ಗೆ ಮಾತಾಡಿದ್ರೆ ದೇ ಕ್ಯಾನ್ ಲಿಸನ್ ಟು ದ ಕ್ಲಾಸ್ ಆಲ್ಸೋ. ಎಸ್ ಓಕೆ ಡಾಕ್ಟರ್, ನೀವು ಅನೇಕ ವಿಚಾರಗಳನ್ನು ಇವತ್ತು ತುಂಬ ಪರಿಣಾಮಕಾರಿಯಾಗಿ ಮಾತಾಡಿದ್ದೀರಿ. ಮುಖ್ಯವಾಗಿ ಆನ್ಲೈನ್ ಕ್ಲಾಸನ್ನು ಈ ಒಂದು ಸಂದರ್ಭದಲ್ಲಿ ಅದರ ಪರಿಣಾಮ ಮತ್ತು ಪರಿಹಾರ ವಿಚಾರವಾಗಿ ನಿಮಗೆ ನಾನು ಈ ಒಂದು V4 ಸ್ಟುಡಿಯೋದ ಪರವಾಗಿ ಮತ್ತು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಎಸ್ ವೀಕ್ಷಕರೇ, ನೀವು ಸಾಕಷ್ಟು ವಿಚಾರಗಳನ್ನು ಇವತ್ತಿನ ಈ ಒಂದು ಶೋದಲ್ಲಿ ಆನ್ಲೈನ್ ಕ್ಲಾಸ್ ಪರಿಣಾಮ ಮತ್ತು ಪರಿಹಾರ ಅನ್ನೋ ವಿಚಾರದಲ್ಲಿ ಡಾಕ್ಟರ್ ಶಾರದಾ ಬಂಗೇರ ಅವರು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ವಿಶ್ಲೇಷಣೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಮತ್ತು ತುಂಬ ಒಳ್ಳೆಯ ಇನ್ಪುಟ್ಸನ್ನು ಕೊಟ್ಟಿದ್ದಾರೆ. ಸೊ ನಾವು ಈ ಒಂದು ಶೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.